ವೀಕ್ಷಕರೇ ನಮಸ್ಕಾರ. ಇದು ಪ್ರತಿದಿನದ ಕುತೂಹಲ ಪ್ರಚಲಿತ. ಇಂದಿನ ಕದನ ಕುತೂಹಲ ಎಂಬ ಹೆಸರಿನಲ್ಲಿ ನಾವು ಇವತ್ತು ಚರ್ಚೆ ಮಾಡ್ತಾ ಇದ್ದೇವೆ. ವೀಕ್ಷಕರೇ, ಚುನಾವಣೆಯ ಹಿನ್ನೆಲೆಯಲ್ಲಿ ಚುನಾವಣೆಗೆ ಸಿದ್ಧರಾಗುವವರೊಂದಿಗೆ ಮಾತುಕತೆ, ಕದನ ಕುತೂಹಲ. ಚುನಾವಣೆಯ ಪೂರ್ವದಲ್ಲಿ ಅವರೇನು ಮಾಡ್ತಾ ಇದ್ದಾರೆ, ಯಾಕೆ ಚುನಾವಣೆಗೆ ಬಂದಿದ್ದಾರೆ ಮತ್ತು ಮತದಾರರು ಅವರನ್ನು ಯಾಕೆ ಸ್ವೀಕರಿಸಬೇಕು, ಇವರು ಹೇಗೆ ಅದಕ್ಕೆ ಸಿದ್ಧತೆಯನ್ನು ನಡೆಸಿದ್ದಾರೆ, ಈ ವಿಷಯದಲ್ಲಿ ಮಾತಾಡ್ತಾ ಇದ್ದೇವೆ. ಸೊ ಮದನ್ ರವರು ಇದ್ದಾರೆ. ಈಗಾಗಲೇ ನಾವು ಮದನ್ ಇವರು ಪರಿಚಯ, ನಾವು ಅಂದರೆ ಪೊಲೀಸ್ ಇಲಾಖೆಯಲ್ಲಿ ಅಧಿಕಾರಿಯಾಗಿರುವಂತಹ ಇಂತಹ ವ್ಯಕ್ತಿ ಇವತ್ತು ರಾಜೀನಾಮೆ ಕೊಟ್ಟು ರಾಜಕೀಯಕ್ಕೆ ಇಳಿದಿದ್ದಾರೆ. ಸೊ ಈಗಾಗಲೇ ಮಂಗಳೂರಿನ ಜನತೆ ಇವರ ಮುಖವನ್ನು ಈಗಾಗಲೇ ನೋಡಿದ್ದಾರೆ ಮತ್ತು ಪೋಸ್ಟರ್ಗಳು ಕೂಡ ಈಗ ಪ್ರಚಾರ, ಅಂದರೆ ಉಳಿದ ರಾಜಕೀಯ ಪಕ್ಷಗಳು, ಅಂದರೆ ಬಹಳ ವರ್ಷದಿಂದ ಇರುವ ಹಳೆಯ ರಾಜಕೀಯ ಪಕ್ಷಗಳು ಪ್ರಚಾರಕ್ಕೆ ಇಳಿಯುವ ಪೂರ್ವದಿಂದಲೇ ಮದನ್ ಅವರು ಪ್ರಚಾರಕ್ಕೆ ಇಳಿದು ಆಗಿಬಿಟ್ಟಿದೆ. ಸೊ ಅವರು ಈಗೇನು ಮಾಡ್ತಾ ಇದ್ದಾರೆ ಅನ್ನೋ ವಿಷಯದಲ್ಲಿ ಮತ್ತು ಅವರ ಇದು ಯಾಕೆ ರಾಜಕೀಯ ಅವರಿಗೆ ಬೇಕಿತ್ತ ಅನ್ನೋ ವಿಷಯದಲ್ಲಿ ನಾವು ಮಾತಾಡ್ತಾ ಇದ್ದೇವೆ. ಮದನ್ ರವರೇ, ನಿಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಮಂಗಳೂರು ರಾಜಕೀಯ ಇರಲಿ ಅಥವಾ ಇಡೀ ದೇಶದ ರಾಜ್ಯದ ಎಲ್ಲೇ ರಾಜಕೀಯ ಇರಲಿ, ರಾಜಕೀಯ ಅಂತ ಹೇಳಿದ್ರೆ ಹಣ ಬಲ, ತೋಳ್ಬಲ, ಜಾತಿ ಬಲ, ಧರ್ಮ ಬಲ, ಸೊ ಇದು ಬೇಕಾಗ್ತದೆ. ಸೊ ಯಾವುದೂ ಇಲ್ಲದ ನೀವು ಮಂಗಳೂರು ದಕ್ಷಿಣ ವಿಧಾನಸಭಾ ಕ್ಷೇತ್ರದಲ್ಲಿ ಅಭ್ಯರ್ಥಿ ಆಗ್ತೇನೆ ಅಂತ ಹೇಳಿಕೊಂಡು ಈಗಲೇ ಪ್ರಚಾರವನ್ನು ಕೂಡ ಆರಂಭಿಸಿಬಿಟ್ಟಿದ್ದೀರಿ. ಯಾವ ಧೈರ್ಯದಲ್ಲಿ ನೀವು ಇಂಥ ಒಂದು ಹೆಜ್ಜೆ ಇಟ್ಟದ್ದು? ನಾನು ಮಂಗಳೂರಿನಲ್ಲಿ ಸುಮಾರು 6 ವರ್ಷದಿಂದ ಜೀವನ ಮಾಡ್ತಾ ಇದ್ದೀನಿ. 6 ವರ್ಷದಲ್ಲಿ ನಾನು ಇಲ್ಲಿ ಏರಿಳಿತಗಳನ್ನ ಕಂಡಿದ್ದೀನಿ. ಪ್ರತಿ ಜನರ ಭಾವನೆಗಳನ್ನ ನಾನು ತಿಳ್ಕೊಂಡಿದ್ದೀನಿ. ಮತ್ತೆ ಜನ ಯಾವ ಥರ ಸ್ಪಂದಿಸ್ತಾರೆ, ಮತ್ತೆ ಇಷ್ಟು ದಿನ ರಾಜಕೀಯದಲ್ಲಿ ಏನೇನಾಯ್ತು, ಮಂಗಳೂರು ರಾಜಕೀಯ ಇರ್ಬೋದು, ಇಲ್ಲ ದೇಶದ ರಾಜಕೀಯ ಇರ್ಬೋದು, ಏನೇನಾಯ್ತು, ಮತ್ತೆ ಎಲ್ಲ ರಾಜಕೀಯ ಪಕ್ಷಗಳು ಯಾವ ಒಂದು ಬೇಸಿಸ್ ಮೇಲೆ ರಾಜಕೀಯನ ಮಾಡ್ತಾ ಇದ್ದಾರೆ, ಮತ್ತೆ ನಾವುಗಳು ಯಾಕೆ ಒಂದು ರೆವಲ್ಯೂಷನ್ ಸ್ಟೆಪ್ಸ್ ಅನ್ನ ತೆಗಿಯಕ್ಕೆ ಆಗ್ತಿಲ್ಲ ರಾಜಕೀಯದಲ್ಲಿ. ನಾನು ಮಾಡ್ತಿರೋದು ಮುಂದೆ ಏನ್ ಬೇಕಾದ್ರೆ ರಿಸಲ್ಟ್ ಸಿಗ್ಬೋದು, ಇಟ್ ಮೇ ಬಿ ಪಾಸಿಟಿವ್ ಆರ್ ನೆಗೆಟಿವ್, ಬಟ್ ಇಟ್ ಈಸ್ ಒಂದು ಪ್ರಯತ್ನ. ಇದು ಈಗ ಪ್ರಯತ್ನ ಮಾಡೋರು ಯಾರು ಇಲ್ಲಲ್ಲ ನಮ್ಮಲ್ಲಿ ಹೇಗಿದೆ ಅಂದ್ರೆ ವ್ಯವಸ್ಥೆನ ಸೆಟಪ್ ಮಾಡ್ಕೊಂಡಿದ್ದೀವಿ. ಸರ್, ಮಂಗಳೂರಿನಲ್ಲಿ 10 ವರ್ಷದಿಂದ 15 ವರ್ಷದಿಂದ ಹುಟ್ಟಿನಿಂದ ಇಲ್ಲಿ ಹುಟ್ಟಿ ಬೆಳೆದವರಿದ್ದಾರೆ, ತಮ್ಮ ಇಡೀ ಜೀವನವನ್ನು ರಾಜಕೀಯದಲ್ಲಿ ಸವೆಸಿದ್ದಾರೆ, ಸಮಾಜ ಸೇವೆಯಲ್ಲಿ ಸವೆಸಿದವರಿದ್ದಾರೆ. ಅವರ ಮಧ್ಯದಲ್ಲಿ ನೀವು 6 ವರ್ಷದಲ್ಲಿ ಬಂದ್ಕೊಂಡು ಏನೋ ಮಾಡಿಬಿಡ್ತೇನೆ ಅಂತ ಹೇಳಿದ್ರೆ? ಎಸ್, ನೀವು ಹೇಳೋದು ಕರೆಕ್ಟ್ ಇದೆ. ಬಟ್ ಇವರು ಇಷ್ಟು ವರ್ಷ ಮಾಡಿದ ರಾಜಕೀಯದಲ್ಲಿ ನಿಮಗೆ ಏನ್ ಡಿಫ್ರೆನ್ಸ್ ಕಾಣಿಸಿದೆ? ನಿಮಗೆ ಅಂತ ಒಂದು ರೆವಲ್ಯೂಷನ್ ಸ್ಟೆಪ್ಸ್ ಏನಾಗಿದೆ? ನಿಮಗೆ ಅಂತ ಬದಲಾವಣೆ ಸಿಕ್ಕಿದೆ ಇಷ್ಟು ವರ್ಷ? ಹೇಳಿ. ಈಗ ನಿಮಗೆ ಅಂತ ಒಂದು ಹೌದು ನಮಗೆ ಈ ರಾಜಕೀಯ ವ್ಯಕ್ತಿ ನಮಗೆ ಬೇಕು, ನಾನು ಅವನು ತಬ್ಬಿಡ್ಕೋಬೇಕು, ಅವನನ್ನು ಗೆಲ್ಲಿಸ್ಕೋಬೇಕು ಅನ್ನೋಕ್ಕೆ ಸ್ಟ್ರಾಂಗ್ ರೀಸನ್ ಏನಿದೆ ತೋರಿಸಿ. ಸರ್, ನಿಮ್ಮಲ್ಲಿ ಅಂತದ್ದೇನಿದೆ? ನೀವು ನಾನು ಹೇಳ್ತೀನಿ, ನಾನು ಜನಗಳಿಗೆ ಕೊಡೋ ಒಂದು ಆಶ್ವಾಸನೆ ಇಷ್ಟೇ. ಮಂಗಳೂರಲ್ಲಿ ಕಾನೂನು ಸುವ್ಯವಸ್ಥೆ ಪೂರ್ಣ ಪ್ರಮಾಣದ ಹದಗೆಟ್ಟಿದೆ. ಮಂಗಳೂರನ್ನೆಲ್ಲ ಇಡೀ ಕರ್ನಾಟಕದಲ್ಲಿ ಹದಗೆಟ್ಟಿದೆ. ಅದರಲ್ಲೂ ಮಂಗಳೂರಿನಲ್ಲಿ ಮೇಜರ್ ಆಗಿ ಹದಗೆಟ್ಟಿದೆ. ಇಲ್ಲಿ ಯಾವಾಗ ನೋಡಿದ್ರು ಮರ್ಡರ್ಸ್ ಆಗ್ತಾ ಇರ್ತದೆ ಅವಾಗವಾಗ. ಅದಾದ್ಮೇಲೆ ಒಂದು 15-20 ದಿನ ಪ್ರೊಟೆಸ್ಟ್, ಸ್ಟ್ರೈಕು ಅಂತ ಆಮೇಲೆ ಬಂದ್ ಮಾಡ್ತಾರೆ ಸಿಟಿನ, ಇದೆಲ್ಲ ನಡೀತಾ ಇರ್ತದೆ ಅವಾಗವಾಗ. ಆಮೇಲೆ ಅದ್ರ ಜೊತೆಯಲ್ಲಿ ನಾವುಗಳು ಸಹ ಅದಕ್ಕೆ ಒಂದು ಸ್ವಲ್ಪ ಸಪೋರ್ಟ್ ಮಾಡ್ಕೊಂಡು ಇರ್ತೀವಿ ಎಲ್ಲ ನಾರ್ಮಲ್ ಆಗಿ. ಬಟ್ ನನಗೆ ಅದೇ ಚಾಲೆಂಜಿಂಗ್ ಟಾಸ್ಕ್. ಈಗ ನಾನು ಅದನ್ನ ಹೇಳ್ತೀನಿ, ನಾನು ಅದನ್ನ ಸರಿ ಮಾಡ್ಕೊಡ್ತೀನಿ, ನನ್ನ ಕೈಲಿ ಆಗ್ತದೆ ಅದು. ಸರ್, ನೀವು ಪೊಲೀಸ್ ಅಧಿಕಾರಿಯಾಗಿದ್ದು ನಿಮ್ಮ ಕ್ಷೇತ್ರ ವ್ಯಾಪ್ತಿಯಲ್ಲಿ ಅದನ್ನು ಸರಿ ಮಾಡಲಿಕ್ಕೆ ನಿಮಗೆ ಆಗಲಿಲ್ಲ. ನೀವು ಈಗ ನಾನು ಚುನಾವಣೆಗೆ ನಿಲ್ತೇನೆ, ಚುನಾವಣೆ ಗೆದ್ದುಬಿಟ್ಟು ನಿಮಗೆಲ್ಲ ಸರಿ ಮಾಡಿಬಿಡ್ತೇನೆ, ಇದನ್ನ ಜನ ನಂಬೇಕು ಅಂದ್ಕೊಳ್ತೀರಾ? ಅದೇ ಪಾಯಿಂಟ್. ಈಗ ನಮ್ದು ಪ್ರಜಾಪ್ರಭುತ್ವ ದೇಶ. ಹೌದು. ಇಲ್ಲಿ ಪ್ರಜಾಪ್ರಭುತ್ವದಲ್ಲಿ ನಮಗೆ ರಾಜಕಾರಣಿಗಳು ಇಂಪಾರ್ಟೆಂಟ್, ಜನಪ್ರತಿನಿಧಿಗಳು ಇಂಪಾರ್ಟೆಂಟ್. ಇಲ್ಲಿ ನೀವು ಏನೇ ಮಾಡಿದ್ರು ಸಹ ನಾನು ಹೇಳ್ತಿರೋದು, ನಮ್ಮ ಆ ಒಂದು ಪೊಲೀಸ್ ವ್ಯವಸ್ಥೆನ ಯಾವ ತರ ಸರಿ ಮಾಡ್ಬೇಕನ್ನೋದು ಯಾರಿಗೂ ಗೊತ್ತಿಲ್ಲ. ಎರಡನೇದು, ಇಲ್ಲಿ ಇಷ್ಟು ವರ್ಷ ಏನಾಗ್ತದೆ, ಮರ್ಡರ್ಸ್ ಆಗ್ತದೆ. ಮರ್ಡರ್ಸ್ ಆದ್ಮೇಲೆ ನಮ್ಮ ಪೊಲೀಸ್ ಸ್ಟೇಷನ್ ಇಂದ ಚಾರ್ಜ್ ಶೀಟ್ ಕೋರ್ಟಿಗೆ ಕೊಡ್ತೀವಿ. ಕೊಟ್ಟ ಮೇಲೆ ಏನಾಗ್ತಿದೆ ಅಂತ ಯಾರಾದ್ರೂ ಒಬ್ಬ ರಾಜಕಾರಣಿ ಮಾತಾಡ್ತಿದ್ದಾನೆ ಹೇಳಿ, ಆಯ್ತು. ಅಷ್ಟು ಮಾತಾಡಿ ಅದು ನೆಕ್ಸ್ಟ್ ಏನ್ ಫಾಲೋ ಅಪ್ ಆಗ್ತಿದೆ, ನಮ್ಮಲ್ಲಿ ಕಾರಣಗಳೇನು, ರಿಪೀಟ್ ಮರ್ಡರ್ಸ್ ಆಗೋದಕ್ಕೆ ಕಾರಣಗಳೇನು, ನಮ್ಮಲ್ಲಿ ರಾಜಕಾರಣಿಗಳಿಗೆ ಕೊಲೆ ಸುಲಿಗೆ ಇದ್ರ ಬಗ್ಗೆ ಲೆಕ್ಕಾಚಾರ ಹಾಡ್ಲಿಕ್ಕೆ ಆಗುವ ಕೆಲಸ ಇದೆ ಅಂದ್ಕೊಂಡಿದ್ದೀರಾ ನೀವು? ರಾಜಕಾರಣಿಗೆ ಅಂದ್ರೆ ಅವನು ಅಂದ್ರೆ ಇಡೀ ಸಮುದಾಯವನ್ನು ನೋಡ್ಕೊಳ್ಬೇಕು, ಇಡೀ ಸಮಾಜ ಅಭಿವೃದ್ಧಿ ಕೆಲಸಗಳ ಬಗ್ಗೆ ಗಮನ ಹರಿಸಬೇಕು. ನೀವು ಒಬ್ಬ ಪೊಲೀಸ್ ಅಧಿಕಾರಿಯಾಗಿ ನೀವು ಸೀಮಿತ ಇದರಲ್ಲಿ ಯೋಚನೆ ಮಾಡ್ತಾ ಇದ್ದೀರಿ ಅಂತ? ಇಲ್ಲ, ನಾನು ಹೇಳ್ತಿರೋದು ನನಗೆ ಅದು ಮೇಜರ್ ಸ್ಟೆಪ್ಸ್ ಈ ಒಂದು ಎಲೆಕ್ಷನ್ ಅಲ್ಲಿ. ಮತ್ತೆ ಅದು ಬಿಟ್ಟು ನಾನು ಬೇರೆ ಬೇರೆ ತರನು ಅನ್ಕೊಂಡು, ಒಂದು ರಾಜಕೀಯ ಅಂದ ತಕ್ಷಣ, ಒಂದು ಕ್ಷೇತ್ರ ಅಂದ ತಕ್ಷಣ ಕೇವಲ ಒಂದು ಇದು ಮಾತ್ರ ಅಲ್ಲ, ಅಲ್ಲಿ ನಮ್ಮ ಕರಪ್ಷನ್ ರೇಟ್ ಎಷ್ಟು ಕಡಿಮೆ ಆಗ್ತದೆ, ಅಲ್ಲಿ ಎಂಪ್ಲಾಯ್ಮೆಂಟ್ ಎಷ್ಟು ಕ್ರಿಯೇಟ್ ಆಗ್ತಾ ಇದೆ, ಅದಾದ್ಮೇಲೆ ನೆಕ್ಸ್ಟ್ ಅಲ್ಲಿ ಕಂಪನೀಸ್ ಎಲ್ಲ ಬರ್ತಾ ಇದೆಯಾ ಹೊರಗಡೆಯಿಂದ, ನಮ್ಮ ಮಂಗಳೂರಲ್ಲಿ ಎಷ್ಟೆಲ್ಲ ಇಂಪ್ರೂವ್ಮೆಂಟ್ ಆಗ್ತಾ ಇದೆ, ಇವೆಲ್ಲನೂ ಕೌಂಟ್ ಆಗ್ತದೆ. ಬಟ್ ನಾನು ಹೇಳ್ತಿರೋದು, ಇದೆಲ್ಲ ಬೆಳಿಬೇಕಂದ್ರೆ ಮೊದಲು ಇದು ಸ್ಟಾಪ್ ಆಗ್ಬೇಕು ಇಲ್ಲಿ, ಆಮೇಲೆ ಇದೆಲ್ಲ ನೀವು ಏನೇ ಮಾಡಿ ಸಕ್ಸಸ್ ಆಗ್ತದೆ. ಇಲ್ಲಿ ಈಗ ಟೂರಿಸಂ ಯಾಕೆ ಡೆವಲಪ್ ಆಗಿಲ್ಲ? ಮೇನ್ ರೀಸನ್ ಇದು. ಇಲ್ಲಿ ಯಾವಾಗ ನೋಡಿದ್ರು ಪ್ರೊಟೆಸ್ಟ್ ಮತ್ತೆ ಗಲಾಟೆಗಳು ಆಗ್ತಾ ಇರ್ತದೆ, ಜನ ಹೆದರ್ತಾರೆ ಬರೋದಕ್ಕೆ.
ಸರ್ ಇಲ್ಲಿ ಅಂದ್ರೆ ನೀವೊಬ್ಬರೇ ಎಲ್ಲ ಸರಿ ಮಾಡ್ಲಿಕ್ಕೆ ಸಾಧ್ಯ ಇದೆ ಅಂತ ಹೇಳ್ಕೊಂತೀರಾ? ನಿಮಗಿಂತ ಮೊದಲು ಇಲ್ಲಿ ಉತ್ತಮ ಅಧಿಕಾರಿಗಳು ಬರ್ಲಿಲ್ವಾ ಇಲ್ಲಿ? ನಾನು ಹೇಳ್ತಿರೋದು ಅದಲ್ಲ, ನಾನು ಜನಗಳಿಗೆ ಹೇಳ್ತಿರೋದೇನು ಗೊತ್ತಾ, ನನಗೆ ಎಲ್ಲೋ ಒಂದ್ ಕಡೆ ರಾಜಕೀಯದ ಲ್ಯಾಬ್ಸ್ ಕಾಣಿಸ್ತಾ ಇದೆ ಎದ್ದು. ನಾನು ಅದನ್ನ ನಿಮ್ಮ ರೆಪ್ರೆಸೆಂಟೇಟಿವ್ ಆಗಿ ನಾನು ಮುಂದೆ ಇಡ್ತೀನಿ. ನಾನು ಹೇಳ್ತಿರೋದು, ನಾನು ಯಾವುದೋ ಒಂದು ವಿಧಾನಸೌಧದಲ್ಲಿ ನಾಳೆ ಹೋಗಿ ಒಂದು ನಂದೇ ಆದ ಒಂದು ಪ್ರಾಜೆಕ್ಟ್ ನ ತಗೊಂಡೋಗಿ ಅವರಿಗೆ ಕೊಡ್ತೀನಿ, ಹೀಗೆ ಮಾಡೋಣ ಅಂತ. ಅದು ಎಲ್ಲಾ ಜನರ ಪರವಾಗಿತ್ತು ಅಂದ್ರೆ ಯಾರು ರಿಜೆಕ್ಟ್ ಮಾಡಕ್ಕೆ ಆಗೋದಿಲ್ಲ. ಅದರಲ್ಲಿ ನನ್ನ ಸ್ವಾರ್ಥ ತುಂಬಿದ್ರೆ ನೀವು ಒಂದು ಯಾವುದೇ ರಾಜಕೀಯ ಪಕ್ಷದ ಬೆಂಬಲವನ್ನು ಪಡೆದಿಲ್ಲ, ಯಾವುದೇ ಸಮುದಾಯದ ಬೆಂಬಲವನ್ನು ಪಡೆದಿಲ್ಲ, ಮತ್ತೆ ಯಾವುದೇ ಅಂದ್ರೆ ಪ್ರಮುಖ ಸಂಘಟನೆಯ ಹಿನ್ನೆಲೆ ಕೂಡ ಇರಲಿಲ್ಲ. ಅಂತದ್ರಲ್ಲಿ ಯಾಕೆ ಯಾವ ಅಧಿಕಾರದಲ್ಲಿರುವವರು ನಿಮ್ಮ ಪ್ರಾಜೆಕ್ಟ್ ಅನ್ನ ಒಪ್ಪಿಕೊಳ್ಬೇಕು ಅಂತ ಹೇಳ್ತೀರಿ, ನೀವು ನಿರೀಕ್ಷಿಸ್ತೀರಿ? ಅಂದ್ರೆ ನೀವು ಇನ್ನೂ ಶಾಸಕರಾಗಲಿಲ್ಲ, ಆದ್ರೂ ಅಂದ್ರೆ ಒಂದು ನಿರೀಕ್ಷೆಗಳನ್ನ ಇಟ್ಕೊಂಡಿದ್ರೆ ನಾನು ಒಳ್ಳೆ ಪ್ರಾಜೆಕ್ಟ್ ಅನ್ನು ಒಯ್ದು ಕಾಂಗ್ರೆಸ್ ಇದಕ್ಕೆ ನಿಮ್ಮ ಯಾವ ಸರ್ಕಾರ ಇದೆ ಆ ಸರ್ಕಾರದ ಎದುರುಗಡೆ ಇರ್ತೇನೆ, ಅವ್ರು ಒಪ್ಕೊಳ್ಬೇಕು ಅಂತ. ಅದು ಬರ್ತೀನಿ. ನಾನು ಸುಮಾರು 6 ವರ್ಷ, ನನಗೆ ಹೇಳಿದೆ 7 ವರ್ಷ ನಾನು ಪೊಲೀಸ್ ಇಲಾಖೆಯಲ್ಲಿ ಇದ್ದವ. ಅದೊಂದು ಮಹತ್ವಪೂರ್ಣ ಇಲಾಖೆ. ನಮ್ಮ ರಾಜ್ಯ ಸರ್ಕಾರ ಇರ್ಬೋದು, ಕೇಂದ್ರ ಸರ್ಕಾರಗಳಿರ್ಬೋದು, ಪೊಲೀಸ್ ಇಲಾಖೆ ಕರೆಕ್ಟಾಗಿ ಸರಿಯಾಗಿ ಕೆಲಸ ನಿರ್ವಹಿಸ್ತು ಅಂದ್ರೆ ಸುಮಾರು ನಮ್ದು ಅರ್ಧ ಪ್ರಾಬ್ಲಮ್ಸ್ ಕ್ಲಿಯರ್ ಆಗ್ತದೆ. ಬಟ್ ನಾನು ನೋಡಿದೆ, ನನಗೆ ಅದ್ರ ಒಳಗಡೆ ಕೆಲವೊಂದು ತಪ್ಪುಗಳು ಕಾಣಿಸ್ತಾ ಇತ್ತು. ನನ್ನ ಆತ್ಮಸಾಕ್ಷಿಗೆ ವಿರುದ್ಧವಾಗಿ ನಾನು ಕೆಲಸ ಮಾಡ್ತಿದ್ದೆ. ಮತ್ತೆ ನಾನು ಅನ್ಕೊಂಡೆ ಈ ಡ್ರಾಮಾ ನನ್ನ ಕೈಲಿ ಹೆಚ್ಚು ದಿನ ಮಾಡಕ್ ಆಗೋದಿಲ್ಲ, ಸಾಧ್ಯ ಇಲ್ಲ ಅಂತ ನನಗೆ ಅನಿಸ್ತು. ಮತ್ತೆ ಇಷ್ಟೆಲ್ಲ ಲ್ಯಾಬ್ಸ್ಗಳು ಇದ್ಮೇಲೆ ನಾನು ನನ್ನ ದೇಶಕ್ಕೆ ಏನಾದ್ರು ಕಾಂಟ್ರಿಬ್ಯೂಷನ್ ಕೊಡ್ಬೇಕಂದ್ರೆ ಇಷ್ಟು ತಿಳ್ಕೊಂಡ್ಮೇಲೆ ಅದನ್ನ ಯಾಕೆ ಒಳ್ಳೆ ರೀತಿಯಲ್ಲಿ ದಾರಿ ಎರಿಬಾರ್ದಿಲ್ಲ? ಅಂದ್ರೆ ನಿಮ್ಗೆ ಅನಿಸ್ತಾ ಇದೆ ಅಂದ್ರೆ ಪೊಲೀಸ್ ಇಲಾಖೆಯಲ್ಲಿ ಇದ್ರೆ ಹೆಚ್ಚು ಪ್ರಚಾರದಲ್ಲಿ ಇರ್ಲಿಕ್ಕೆ ಆಗುದಿಲ್ಲ, ಜನರು ಗುರುತಿಸ್ಲಿಕ್ಕೆ ಆಗುದಿಲ್ಲ, ಅಥವಾ ಹಪಾಪಿ ಮಹತ್ವಾಕಾಂಕ್ಷೆ ನಿಮ್ಗೆ ಇತ್ತು, ಆ ಹಪಾಪಿಗೆ ಬೇಕಾಗಿ ಅಂದ್ರೆ ರಾಜಕೀಯವನ್ನು ಬಳಸ್ಕೊಂಡು ರಾಜಕೀಯಕ್ಕೆ ಬರ್ತೇನೆ ಅಂತ ಹೇಳಿ ಅಂದ್ರೆ ಜನರ ಮಧ್ಯದಲ್ಲಿ ದೊಡ್ಡ ಹೆಸರು ಗಳಿಸಲಿಕ್ಕೆ ಯೋಚನೆ ಮಾಡ್ತಾ ಇದ್ದೀರಿ? ಇಲ್ಲ ಇಲ್ಲ, ಹಾಗೇನಿಲ್ಲ. ಇಲ್ಲಿ ನಾನು ಹೇಳಕ್ ತಿಳ್ಕೊಳ್ಳಿ, ಹಾಗೆ ಆಗಿದ್ರೆ ನಾನು ಇವತ್ತು ನೀವ್ ಹೇಳಾಗೆ ನಾನು ಕೆಲವೊಂದು ಸಮುದಾಯಗಳನ್ನ ಇಟ್ಕೊಂಡು ಜನನ ಇಟ್ಕೊಂಡು ಬೇರೆ ಬೇರೆ ತರದಲ್ಲಿ ದುಡ್ಡು ಇಟ್ಕೊಂಡು ರಾಜಕೀಯ ಮಾಡ್ಬೋದಿತ್ತು. ನಾನು ಇವತ್ತು ಅದನ್ನ ಮಾಡ್ತಿಲ್ಲಲ್ಲ. ನೀವ್ ಹೇಳಾಗೆ ನಾನು ಹಾಗೆ ಮಾಡ್ಬೋದಿತ್ತು, ಯಾಕೆ ಮಾಡಬಾರ್ದು? ನನಗೆ ಇಲ್ಲಿ ಕೆಲವೊಬ್ರು ಹೇಳಿದ್ರು, ಈಗ್ಲೂ ನನಗೆ ಯಾರೋ ಒಬ್ರು ಹೇಳಿದ್ರು ಹೀಗೆ ನಾನು ನಿಮಗೆ ಹೆಲ್ಪ್ ಮಾಡ್ತೀನಿ ಹಾಗೆ ಅಂತ. ನಾನು ಹೇಳಿದೆ, ನೀವು ನನಗೆ ಒಂದು ಓಟ್ ಹಾಕಿ ಹೆಲ್ಪ್ ಮಾಡಿ ಸಾಕಷ್ಟೇ, ನನಗೆ ಅದರಿಂದ ನಾನು ಗೆದ್ದು ಬರ್ತೀನಿ. ಅದು ಬಿಟ್ಬಿಟ್ಟು ನೀವು ನನಗೆ ಬೇಕಾಗಿಲ್ಲ, ನೋಡುವ ನಾನು ಫೇಸ್ ಮಾಡ್ತೀನಿ. ನಾನು ಇವತ್ತು ಈ ರಾಜಕೀಯಕ್ಕೆ ಬರ್ತಿದ್ದೀನಿ ಅನ್ನೋ ಕಾನ್ಸೆಪ್ಟ್ ಬಂದಿರೋದೇ ನನಗೆ ಸ್ವಾಮಿ ವಿವೇಕಾನಂದರಿಂದ, ನನಗೆ ಬೇರೆ ಯಾರು ಅಲ್ಲ. ನನಗೆ ಹೌದು ನೀವ್ ಹೇಳಿದ್ರಿ ಒಬ್ರು ಏನ್ ಮಾಡ್ತೀರಂತ, ವಿವೇಕಾನಂದರು ಅವತ್ತು ಇಡೀ ಅಮೆರಿಕಾದಲ್ಲಿ ಹೋಗಿ ಇಡೀ ಭಾರತ ಏನು ಅನ್ನೋದನ್ನ ಇಡೀ ವಿಶ್ವಕ್ಕೆ ತೋರಿಸಿದ್ದಾರೆ ಒಬ್ರು. ಅದಕ್ಕೆ ಸಾಧ್ಯ ಆಯ್ತು? ಯಾಕೆ ನಾವು ಇಲ್ಲಿ ಇಷ್ಟೆಲ್ಲ ಜನಗಳ ಪರಿಚಯ ಇದ್ದು, ಜನಗಳ ಕಾಂಟ್ಯಾಕ್ಟ್ ಇದ್ದು, ಮತ್ತೆ ಈ ಒಂದು ವ್ಯವಸ್ಥೆಯನ್ನು ನೋಡ್ಕೊಂಡ್ಮೇಲೆ ನಾನು ಕಣ್ಣಿದ್ದು ಕೂಡ ಕೂತ್ಕೊಂಡ್ರೆ ಅದಕ್ಕೆ ಅರ್ಥ ಇಲ್ಲ. ಯಾಕೆ ನಾನು ಒಂದಿನ ಸಾಯೋನೆ, ಯಾಕೆ ನಾನು ಸರಿ ಮಾಡಕ್ ಆಗೋದಿಲ್ವಾ? ನೀವು ಹಾಗಾದ್ರೆ ನಿಮ್ಮ ಲೆಕ್ಕದಲ್ಲಿ ಸರಿನೇ ಆಗೋದಿಲ್ಲ. ಇದು ನಾನು ಹೇಳ್ತೀನಿ ಸರಿ ಆಗ್ತದೆ, ಮಾಡಿ ತೋರಿಸ್ಬೋದು. ಅಂದ್ರೆ ಸರಿ ಮಾಡ್ಲಿಕ್ಕೆ ಯಾವ ಸ್ಟೆಪ್ಗಳನ್ನು ಇಡ್ತೀರಿ ಅಂತ ಅದು ನಾನು ಅದನ್ನು ಹೇಳ್ತಾ ಇದ್ದೀನಿ ಜನರಿಗೆ. ನಾನು ಇವ್ರ ತರ ಸುಮ್ಮನೆ ಭರವಸೆಗಳನ್ನ ಕೊಡ್ತಿಲ್ಲ ಯಾರಿಗೂ. ಯಾರನ್ನೇ ಹೋಗಿ ಕೇಳಿ, ನಾನು ಸುಮಾರು 3,000-4,000 ಮನೆಗಳನ್ನ ವಿಸಿಟ್ ಕೊಟ್ಟಿದ್ದೀನಿ. ಯಾರಿಗೂ ನಾನು ಆಕಾಶನ ತೋರಿಸ್ತಿಲ್ಲ. ನಾನು ಇರೋ ವ್ಯವಸ್ಥೆನ ಸರಿ ಮಾಡ್ಕೊಡ್ತೀನಿ, ಜಸ್ಟ್ ಐ ಕರೆಕ್ಟ್ ಇಟ್. ಓಕೆ, ವ್ಯವಸ್ಥೆ ಎಲ್ಲೋ ಒಂದ್ ಕಡೆ ಬ್ಯಾಲೆನ್ಸ್ ಹೊಡಿತಾ ಇದೆ, ಸರಿ ಇಲ್ಲ, ಆ ವ್ಯವಸ್ಥೆನ ಸರಿ ಮಾಡ್ಕೊಡ್ತೀನಿ, ಮಾಡ್ತೀನಿ, ಬಿಡೋದಿಲ್ಲ. ನಾನು ಯಾವುದೇ ಕಾರಣಕ್ಕೂ ವ್ಯವಸ್ಥೆ ಜೊತೆ ಸರಿ ಇಲ್ಲ ಅಂತ ಹೇಳ್ತೀರಿ, ಅದು ಯಾವ ರೀತಿ ಸರಿ ಇಲ್ಲ ಅಂತ ಸ್ಪಷ್ಟವಾಗಿ ತಿಳಿಯಲಿಕ್ಕೆ ಬಯಸ್ತೇನೆ. ಅದರ ಜೊತೆಯಲ್ಲಿ ನೀವು ಅಂದ್ರೆ ಪೊಲೀಸ್ ಅಧಿಕಾರಿಗೆ ಇಲಾಖೆಯಲ್ಲಿ ಇದ್ದುಕೊಂಡು ತನ್ನ ವ್ಯಾಪ್ತಿಯಲ್ಲಿ ಸರಿ ಮಾಡ್ಲಿಕ್ಕೆ ನಿಮ್ಗೆ ಅಂದ್ರೆ ಯಾವ್ದು ಸರಿ ಆಗ್ಲಿಲ್ವೋ ಅದನ್ನ ಈಗ ರಾಜಕೀಯಕ್ಕೆ ಬಂದು ಹೇಗೆ ಅದನ್ನ ಒಂದು ಸರಿ ಬದಲಾವಣೆ ಮಾಡಲಿಕ್ಕೆ ಸಾಧ್ಯ ಇದೆ, ಇದನ್ನೆಲ್ಲ ತಿಳಿಯಲಿಕ್ಕೆ ಬಯಸ್ತೇನೆ. ಅದಕ್ಕಿಂತ ಮೊದಲು ಸಣ್ಣ ವಿರಾಮ. ಸೊ ವೀಕ್ಷಕರೇ, ನಾವು ಮಾತಾಡ್ತಾ ಇದ್ದೇವೆ ಚುನಾವಣೆ ಹಿನ್ನೆಲೆಯ ಕದನ ಕುತೂಹಲ. ಇವತ್ತು ನಾವು ಮದನ್ ರವರ ಜೊತೆ ಮಾತಾಡ್ತಾ ಇದ್ದೇವೆ. ಅವರು ಮಂಗಳೂರು ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಅಭ್ಯರ್ಥಿಯಾಗಿ ಈಗಾಗಲೇ ಪ್ರಚಾರದಲ್ಲಿದ್ದಾರೆ, ಪ್ರಚಾರ ಮಾಡ್ತಾ ಇದ್ದಾರೆ, ಮನೆ ಮನೆಗೆ ಹೋಗ್ತಾ ಇದ್ದಾರೆ. ಸೊ ನಾನು ಆಗಲೇ ವಿರಾಮಕ್ಕೆ ಮೊದಲು ಒಂದು ವಿಷಯ, ನೀವು ಈಗ ರಾಜಕೀಯ ಪಕ್ಷಗಳನ್ನೇ ಆಯ್ಕೆ ಮಾಡೋದಿದ್ರೆ ಯಾವ ಪಕ್ಷವನ್ನು ಆಯ್ಕೆ ಮಾಡ್ತಾ ಇದ್ರಿ ಅಥವಾ ಆಯ್ಕೆ ಮಾಡಿದ್ರಿ? ಇಲ್ಲ, ನಾನು ಯಾವುದೇ ಪಕ್ಷಗಳನ್ನ ಆಯ್ಕೆ ಮಾಡ್ತಿಲ್ಲ. ಈಗ ನಮಗೆ ಗೊತ್ತಿರುವ ಹಾಗೆ ಬಿಜೆಪಿಯ ಭಾಗದ ತಟ್ಟಿದ್ರಿ ನೀವು. ಆದರೆ ನಿಮಗೆ ಬಿಜೆಪಿಯವರು ಅಂದರೆ ಟಿಕೆಟ್ ಕೊಡುವ ಅಥವಾ ನಿಮಗೆ ಚುನಾವಣೆಯಲ್ಲಿ ಸ್ಪರ್ಧಿಸುವ ಅವಕಾಶ ಕೊಡುವ ಯಾವುದೇ ಭರವಸೆ ಕೊಡದೇ ಇರೋದ್ರಿಂದ ಹಿಂದೆ ಸರಿದ್ರಿ ಅಥವಾ ಅವರಿಂದ ದೂರ ಬಂದ್ರಿ? ಇಲ್ಲ, ಹಾಗೇನಿಲ್ಲ. ನಾನು ಕೊಡ್ಲೇಬೇಕು ಅಂತ ಯಾರಿಗೂ ಹೇಳಿಲ್ಲ. ಒಂದು ತಿಳ್ಕೊಳ್ಳಿ, ನಾನು ರಾಜಕೀಯಕ್ಕೆ ಬರಬೇಕಾದ್ರೆ ಮೊದಲು ನಾನು ಅದನ್ನ ಸ್ಟಡಿ ಮಾಡ್ಕೊಂಡಿದ್ದೆ. ಇಲ್ಲಿ ನನ್ನ ಕೈಲಿ ಆಗ್ತದೋ ನಾನು ಮಾಡ್ಬೇಕು ರಾಜಕೀಯನ, ಇಲ್ಲ ಬರಬಾರ್ದು. ನಾನು ತಿಳ್ಕೊಂಡಿದ್ದಂತೂ ಅಲ್ಲ, ರಾಜಕೀಯ ಬರುವ ಇಚ್ಛೆ ಅಂತೂ ವ್ಯಕ್ತವಾಗಿತ್ತು. ಅದರಲ್ಲಿ ಮುಖ್ಯ ನಿಮಗೆ ಗುರಿ ಇದ್ದದ್ದು ನಾನು ಬಿಜೆಪಿ ಸೇರಬೇಕು, ಬಿಜೆಪಿಯ ಮೂಲಕ ರಾಜಕಾರಣ ಮಾಡಬೇಕು, ನರೇಂದ್ರ ಮೋದಿ ಅವರನ್ನ ಬೆಂಬಲಿಸಬೇಕು ಅಥವಾ ನರೇಂದ್ರ ಮೋದಿ ಆಡಳಿತವನ್ನು ನಾವು ಪೂರಕವಾಗಿ. ಇವಾಗ್ಲೂ ನಾನು ನೋಡ್ತಿರ್ಬೋದು, ನಾನು ಎಲ್ಲೂ ಹೋಗ್ತಿಲ್ಲ. ಇವಾಗ್ಲೂ ನಾನು ನಂದೇ ಆದ ಒಂದು ದಾರಿ, ನನ್ನ ಆಸೆ
ಒಂದು ಹೊಸ ಅಲ್ಲ, ರಾಜಕೀಯ ಇವಾಗ ಎಲ್ಲೂ ಹೋಗ್ತಾ ಇಲ್ಲ, ಒಪ್ಕೊಳ್ಳೋಣ. ಫಸ್ಟ್ ನೀವು ಇಲ್ಲಿ ನೀವು ರಾಜಕೀಯದ ಬಗ್ಗೆ ನಿಮ್ಮ ಮೊದಲು ಆಕಾಂಕ್ಷೆ ಇದ್ದದ್ದು ಬಿಜೆಪಿಯೇ ಹೌದು? ಇಲ್ಲ, ಹಾಗೇನಿಲ್ಲ. ಬಟ್ ನನ್ನ ಆಸೆ, ನಾನು ಒಂದು ಹೊಸ ರಾಜಕೀಯಕ್ಕೆ ಒಂದು ಅಡಿಪಾಯನ ಹಾಕೊಡ್ಬೇಕಂತ ಇದೆ. ಅದು ಮಂಗಳೂರಿಂದ ಪ್ರಾರಂಭ ಕೊಡುವಂತ ನನ್ನ ಆಸೆ ಇದೆ. ಅದು ಒಂದಿನ ನಾನು ರೀಚ್ ಮಾಡ್ತೀನಿ. ಸೊ ಅಂದ್ರೆ ನೀವು ಬಿಜೆಪಿ ಅಲ್ಲ ಅಂದ್ರೆ ಅಂತ ಹೇಳಿದ್ರೆ ನೀವು ಇದು ನಿಮ್ಮ ಇದು ABP ಮೂಲ ನಿಮ್ಮ ಹಿನ್ನೆಲೆಯಿಂದ ಬಂದವರು ಮತ್ತು ನಿಮ್ಮ ಈಗ ರಾಜಕೀಯ ಬರುವ ಹಂತದಲ್ಲೂ ಕೂಡ ಅವರ ಅಂದರೆ ವಿದ್ಯಾರ್ಥಿ ಸಂಘವನ್ನು ಅಥವಾ ABPಯನ್ನು ಪಡ್ಕೊಂಡು ಅವರ ಬೆಂಬಲ ಪಡ್ಕೊಂಡು ಅವರು ನನ್ನ ಜೊತೆಯಲ್ಲಿದ್ದಾರೆ, ನನ್ನ ಬೆನ್ನಿಗಿದ್ದಾರೆ ಎಂಬ ದೊಡ್ಡ ಆಶಯಭಾವವಾದ ಇಟ್ಟುಕೊಂಡು ನೀವು ಬಂದಿದ್ದೀರಿ. ಇಲ್ಲ, ಹಾಗೇನಿಲ್ಲ. ನಾನು ಇವಾಗ ತಾನೇ ಹೇಳಿದೆ, ನನಗೆ ರಾಜಕೀಯನೇ ಬೇರೆ, ಜೀವನನೇ ಬೇರೆ. ನಾವು ಸಾಮಾನ್ಯವಾಗಿ ನಾನು ಸಾಮಾನ್ಯ ಜೀವನ ಮಾಡ್ತೀನಿ ಅಂದ್ರೆ ನನಗೆ ಯಾವುದೇ ತರ ಎಫೆಕ್ಟ್ ಆಗೋದಿಲ್ಲ. ಬಟ್ ರಾಜಕೀಯದಲ್ಲಿ ಈಗ ಹೇಳಿದಷ್ಟೇ, ನಾನು ಯಾರು ಸ್ಟ್ರಾಂಗ್ ಇರ್ತಿರೋ ಅವ್ರು ಉಳ್ಕೊಳ್ತಾ ಹೋಗ್ತೀವಿ. ಎರಡನೇದೇನಂದ್ರೆ ಇಲ್ಲಿ ಜನರ ಪ್ರೀತಿ ವಿಶ್ವಾಸನೂ ಬೇಕಾಗ್ತದೆ. ಮತ್ತೆ ನಾವು ಯಾರನ್ನೂ ನಂಬ್ಕೊಂಡು ರಾಜಕೀಯ ಮಾಡಕ್ ಆಗೋದಿಲ್ಲ. ನಾಳೆ ಯಾರು ಬೇಕಾದ್ರೂ ನಮಗೆ ಕೈ ಕೊಡ್ಬೋದು. ಅಲ್ಲ, ಈಗ ನಿಮ್ಗೆ ABP ಅವರು ಕೈ ಕೊಟ್ಟಿದ್ದಾರೆ, ರಾಜಕೀಯಗಳಿಗೆ ಈಗ ಅವರು ನಿಮಗೆ ಕೈ ಕೊಟ್ಟಿದ್ದಾರೆ. ಅವರ ನಾಯಕರು ABP ನಾಯಕರಿಗೆ ಹೇಳಿದ್ದಾರೆ ಅಂದ್ರೆ ಸಂಘ ಪರಿವಾರದವರು ನೀವು ಅವರ ಹಿಂದೆ ಹೋಗಬೇಡಿ ಅಂತ. ಇಲ್ಲ, ಅವ್ರು ಹೇಳಿ, ಅದು ನನಗೆ ಗೊತ್ತಿಲ್ಲ. ಬಟ್ ನಾನು ಯಾರಿಗೂ ಪಕ್ಕ ಡಿಪೆಂಡ್ ಆಗಿ ಹೋದವಲ್ಲ. ಪಕ್ಕ ನಾನು ಆಗಿದ್ರೆ ನಾನು ರಾಜೀನಾಮೆ ಕೊಡ್ತಿತ್ತಿಲ್ಲಲ್ಲ. ನೀವ್ ಹೇಳೋ ಪಕ್ಕದಲ್ಲ, ಹೌದಲ್ಲ? ನಾನು ಆ ಟೈಮಲ್ಲಿ ವೇಟ್ ಮಾಡ್ಬೋದಿತ್ತಲ್ಲ, ಬೇಡ ಅಂತ. ಬಟ್ ನಾನು ಹಾಗೆ ಮಾಡ್ಲಿಲ್ಲಲ್ಲ. ನಾನು ಪ್ರತಿಷ್ಠೆ ಆಯ್ತು ಅಂದ್ರೆ ಒಂದು ತೆಗೆದುಕೊಂಡಾಗ್ಬಿಟ್ಟಿದೆ. ಇನ್ನು ಹಿಂದೆ ಸರಿದ್ರೆ ಅದು ಪ್ರತಿಷ್ಠೆಗೆ ಅಲ್ಲ. ನನ್ನ ಆಸೆ ಏನಂದ್ರೆ, ನನಗೊಂದು ಕನಸುಗಳಿದೆ. ನಾನು ಕನಸುಗಳನ್ನ ಈಡೇರಿಸ್ಕೋಬೇಕು. ನಾನು ಎಷ್ಟು ವರ್ಷ ಏನು ವೇಟ್ ಮಾಡಕ್ ಆಗೋದಿಲ್ಲ. ಕನಸುಗಳು ಅಂದ್ರೆ ಇದು ನಿಮಗೆ ನಾನು ಪೊಲೀಸ್ ಇಲಾಖೆ ಸೇರಿದ್ದು ಹಣ ಮಾಡುವ ದೃಷ್ಟಿಯಿಂದ, ಬಟ್ ಅಲ್ಲಿ ಹಣ ಮಾಡ್ಲಿಕ್ಕೆ ಆಗ್ಲಿಲ್ಲ ನನಗೆ. ಸೊ ಇನ್ನಷ್ಟು ಹಣ ಮಾಡಬೇಕು, ಅದನ್ನ ನಾನು ರಾಜಕೀಯ ಸೇರಿ ಮಾಡಬೇಕು, ಆ ಕನಸನ್ನು ಇಲ್ಲ. ಹಾಗೆ ಏನಿಲ್ಲ. ನಾನು ಮಾಡ್ಬೇಕಂದ್ರೆ ಅಲ್ಲಿ ನಾನು ಹೇಳ್ತಿರೋದು, ದಯವಿಟ್ಟು ನಾನು ಕರಪ್ಷನ್, ನನ್ನ ಲೈಫಲ್ಲಿ ನಾನು ಕರಪ್ಷನ್ ವಿಚಾರ ಮಾತಾಡಬಾರದು ಅಂತ ಆಸೆ ಇದೆ ನನ್ನ ಬಾಯಲ್ಲಿ. ಅದೇನಾಗ್ಲಿ, ಯಾಕಂದ್ರೆ ನಾನು ಅದಕ್ಕೆ ವಿರುದ್ಧವಾಗಿರ್ಬೇಕು. ನನ್ನ ಬಾಯಲ್ಲಿ ಅದು ಬರಬಾರದು ವರ್ಡ್ಸು. ನನಗೆ ಅದು ಆಸೆ ಇಲ್ಲ. ಫಸ್ಟ್ ಆಫ್ ಆಲ್ ನನಗೆ ಇದ್ದಿತ್ತು ಅಂದ್ರೆ ನಾನು ಏನ್ ಬೇಕಾದ್ರೂ ಮಾಡ್ಕೋಬೋದಿತ್ತು, ಅದು ಬೇರೆ. ಬಟ್ ನನ್ನ ಆಸೆ ಏನಂದ್ರೆ, ನಾನು ಇವಾಗ್ಲೂ ಹೇಳಿದೆ ನಿಮಗೆ, ನಾನು ಒಂದು ರಾಜಕೀಯಕ್ಕೆ ಒಂದು ಹೊಸ ಬೇಸನ್ನು ಹಾಕೊಡ್ಬೇಕು. ನಮ್ಮ ದೇಶನ ಇನ್ನೂ ಮೇಲೆತ್ಕೋಬೇಕು. ನಾನು ನಂದೇ ಆದ ಒಂದು ಕಾಂಟ್ರಿಬ್ಯೂಷನ್ ಕೊಡ್ತೀನಿ ದೇಶಕ್ಕೆ. ವೆಯ್ಟ್ ಮಾಡಿ ತೋರಿಸ್ತೀನಿ ಏನಂತ. ಈಗ ನಿಮ್ಮ ಮನಸ್ಸಿನಲ್ಲಿ, ನಿಮ್ಮ ತಲೆಯಲ್ಲಿ ಏನೇನು ಕೆಲವೊಂದು ಕನ್ಫ್ಯೂಷನ್ಸ್ ಇದೆ, ಅದಕ್ಕೆಲ್ಲ ನಾನು ಕ್ಲಾರಿಫಿಕೇಶನ್ ಕೊಡ್ತಾ ಬರ್ತೀನಿ. ಮುಂದಿನ ದಿನಗಳು ಬರ್ತದೆ, ಅದಕ್ಕೆಲ್ಲ ಹೇಗಾಗ್ತದೆ ಅಂತ, ಯಾಕೆ ಆಗೋದಿಲ್ಲ ಅನ್ನೋದನ್ನು ತೋರಿಸ್ತೀನಿ. ಹೌದು, ಈಗ ನಾವು ಒಂದು ವ್ಯವಸ್ಥೆಯಲ್ಲಿ ಸೆಟಪ್ ಆಗ್ಬಿಟ್ಟಿದೀವಿ ಎಲ್ಲರೂ. 99% ಜನ ಇದು ಕೆಲವೊಮ್ಮೆ ಈ ವ್ಯವಸ್ಥೆಯಿಂದ ಹೊರಗಡೆ ಬರಕ್ಕಾಗ್ತಿಲ್ಲ, ಒದ್ದಾಡ್ತಾ ಇದೀವಿ ಅದರೊಳಗಡೆ. ನಾನು ಅದಕ್ಕೊಂದು ಹೊಸ ದಾರಿನ ತೋರಿಸ್ಬೇಕಂತ ನನ್ನ ಆಸೆ ಇದೆ ಅಷ್ಟೇ. ಮತ್ತೆ ನನಗೆ ಕೆಲವೊಂದು ವ್ಯವಸ್ಥೆ ಒಳಗಡೆ ಏನೇನು ಆಗ್ತಾ ಇದೆ ಅಂತ ನನಗೆ ತಿಳ್ಕೊಂಡಿದ್ದೀನಿ. ಅದರಿಂದ ಇನ್ನೂ ಜಾಸ್ತಿ ಉಪಯೋಗ ಆಗ್ಬೋದು ಅಂತ ಅಷ್ಟೇ ಉದ್ದೇಶ. ಮತ್ತೆ ನೀವು ಮುಂದಿನ ದಿನಗಳಲ್ಲಿ ನಾನು ನೋಡ್ತಾ ಇರ್ತೀರಾ, ಅಬ್ಸರ್ವ್ ಮಾಡ್ತಾ ಇರ್ತೀರಾ, ಅವಾಗ ನೀವು ನನ್ನ ಬಗ್ಗೆ ಮಾತಾಡ್ತಿರ್ತೀರಾ, ಗೊತ್ತಾಗ್ತದೆ. ಅಲ್ಲ, ಹೀಗೆ ಹೇಳ್ತಿರೋರು ರಾಜಕಾರಣದಲ್ಲಿ ಇದು ನೀವು ಮೊದಲಿಗರು ಏನೂ ಅಲ್ಲ, ಇರ್ಬೋದು. ಅಲ್ಲ, ಇದು ಕೊನೆಯವರು ಕೂಡ ಬಟ್ ಒಂದು ಐ ಆಮ್ ಯೂನಿಕ್ ಪರ್ಸನ್. ನನಗೆ ಇರ್ಬೋದು, ಹೇಳಿರ್ಬೋದು, ಬಟ್ ನನ್ನಂತವ್ರು ಯಾರು ಬರಲಿಲ್ಲ ಅಷ್ಟೊಂದು ಹೇಳ್ತೀನಿ. ನಾನು ಈ ಪ್ರಪಂಚದಲ್ಲಿ ನಾನು ಒಬ್ಬನೇ ಇರ್ತೀನಿ ಆಲ್ಮೋಸ್ಟ್ ಆಲ್. ನಾನು ಸಪರೇಟ್ ಇರ್ತದೆ ನಂದು. ವೇಟ್ ಅಂಡ್ ಸಿ. ಇದಕ್ಕಿಂತ ಮೊದಲು ಬಹಳಷ್ಟು ಅಧಿಕಾರಿಗಳು ಹೀಗೆ ಹೇಳ್ಕೊಂಡು ಬಂದಿದ್ದಾರೆ. ಮತ್ತೆ ಅವರು ಕೂಡ ಹೀಗೆ ಇದೇ ಡೈಲಾಗ್ ಅನ್ನು ಹೇಳ್ತಾ ಇದ್ರು. ಬಂದಿರಬಹುದು, ನಾನು ಇಲ್ಲ ಅಂತಿಲ್ಲ, ಬಂದಿರಬಹುದು. ಬಟ್ ಮದನ್ ಇಸ್ ಆಲ್ವೇಸ್ ಯೂನಿಕ್. ಗೊತ್ತಾಯ್ತು? ನನ್ನ ಹತ್ರ ಇನ್ನೊಬ್ರು ಬಂದಿರಕ್ ಸಾಧ್ಯ ಇಲ್ಲಲ್ಲ. ಇನ್ನೊಬ್ರು ಬಂದಿರಬಹುದು, ನನ್ನ ಡಿಪಾರ್ಟ್ಮೆಂಟ್ ಇಂದ ಬಂದಿರಬಹುದು, ಬಟ್ ಮದನ್ ಬಂದಿಲ್ಲ ಅಲ್ಲಿ. ಅದು ಯಾರೋ ಬೇರೆಯವರು ಬಂದಿದ್ದಾರೆ ಅಷ್ಟೇ. ನಾನು ಬಂದಿರೋದು ನಾನೊಬ್ಬನೇ. ನಾನು ಮಂಗಳೂರಲ್ಲಿ ಮಾತ್ರ ಇರೋದು, ಬೇರೆ ಕಡೆ ಎಲ್ಲೂ ಇಲ್ಲ. ಸೊ ನೀವು ಮಂಗಳೂರಿನಲ್ಲಿ ಅಂದರೆ ನಿಮಗೆ ಆ್ಯಕ್ಚುಲಿ ನಾನು ಮತ್ತೊಮ್ಮೆ ಅದನ್ನು ರಿಪೀಟ್ ಮಾಡ್ತಾ ಇದ್ದೇನೆ. ಹಣಬಲ, ತೋಳ್ಬಲ, ಜಾತಿ ಬಲ, ಧರ್ಮಬಲ, ಅದರೊಂದಿಗೆ ಜನಬಲ ಅಂತ ಹೇಳಿದ್ರೆ ಭಾಷೆ ಬಲ ಕೂಡ ಬೇಕಾಗ್ತದೆ. ಸೊ ನೀವು ಎಲ್ಲಿಂದಲೋ ಬಂದವರು ಅಂದ್ರೆ ನಾವು ಅಂದ್ಕೊಳ್ಳೋದಾದ್ರೆ, ಬಟ್ ಒನ್ ಥಿಂಗ್, ನೀವು ಹೇಳೋದು ಹೇಗಿದೆ ಅಂದ್ರೆ, ಇದು ಡೆಮಾಕ್ರಸಿ. ನೀವು ಒಳ್ಳೆ ಡೆಮಾಕ್ರಸಿಯಲ್ಲಿ ಯಾರು ಎಲ್ಲಿ ಬೇಕಾದ್ರೂ ಹೋಗಿ ನಿಲ್ಬಹುದು. ಈಗ ನೆಕ್ಸ್ಟ್ ಎಲೆಕ್ಷನ್ ಇನ್ನು 2 ತಿಂಗಳು ಇರ್ತದೆ. ಇನ್ನು ಕೇವಲ 2 ತಿಂಗಳಿಲ್ಲ, ಹಾರ್ಡ್ಲಿ 50 ಡೇಸ್ ಇದೆ. ರಿಸಲ್ಟ್ ಬಂದ್ಮೇಲೆ ನೀವೇ ಹೇಳ್ತೀರಾ, ಓ ಹೀಗೂ ಆಗ್ತದ ಅಂತ. ಈಗ ನೀವು ಹೇಳ್ಬೋದು, ನಾನು ಓಕೆ, ನಿಮ್ಮ ಡೌಟ್ಸ್ ಕರೆಕ್ಟ್ ಇದೆ, ಬಟ್ ಆಫ್ಟರ್ 2 ಮಂತ್ಸ್ ವೇಟ್ ಮಾಡಿ ಏನಾಗ್ತದೆ ಅಂತ ರಿಸಲ್ಟ್. ಯಾಕೆಂದ್ರೆ ಜನರಿಗೆ ಬೇಕಾಗಿದ್ದು ಏನು ಅಲ್ಲ, ಅವರಿಗೊಂದು ಕ್ಲೀನ್ ಅಡ್ಮಿನಿಸ್ಟ್ರೇಷನ್ ಬೇಕಿದೆ ಅಷ್ಟೇ. ಇವು ಯಾವ ಜನರ ತಲೆಯಲ್ಲಿ ಇಲ್ಲ. ನಾನು ಹೋಗ್ತಿದ್ದೀನಲ್ಲ, ಜನರು ಇವಾಗ್ಲೂ ಇನ್ನೋಸೆಂಟೇ. ಇಲ್ಲಿ ಎಲ್ಲೋ ಒಂದು 10% ಜನ ಇದನ್ನೆಲ್ಲ ಹೈಜಾಕ್ ಮಾಡಿ ಇಟ್ಕೊಂಡಿದ್ವಿ ಅಷ್ಟೇ. 90% ಜನ ಈಗಲೂ ಮನೆಗೆ ಬನ್ನಿ, ಅವ್ರ ಪಾಡಿಗೆ ಅವ್ರು ದುಡಿಮೆ ಮಾಡ್ಕೊಂಡು ಕೆಲಸ ಮಾಡ್ಕೊಂಡು ಜೀವನ ಮಾಡ್ತಾ ಇದ್ದಾರೆ. ಅವ್ರು ಇವ್ರ ಕಡೆ ಏನು ಎಕ್ಸ್ಪೆಕ್ಟ್ ಮಾಡ್ತಿಲ್ಲ. ಅವರಿಗೆ ಬೇಕಾಗಿರೋದು ಇಷ್ಟೇ, ಒಂದು ರಸ್ತೆ, ರೋಡು. ಸೊ ಅದನಿಗೆ ಸಿಗ್ತಾ ಇದೆ, ಅಭಿವೃದ್ಧಿ ಮಂಗಳೂರು ಅಭಿವೃದ್ಧಿ ಹಂತದಲ್ಲಿ ಸಾಗ್ತಾ ಇದೆ. ಬಟ್ ನೀರು, ತೋಡು ಎಲ್ಲ ನೀರು. ಬಟ್ ನಾನು ಹೇಳ್ತಿರೋದು,
ಅಷ್ಟು 90% ಜನರಿಗೆ ಬೇಕಾಗಿರೋಂಥದ್ದು. ಅವರು ಪಕ್ಕ ಇನ್ನೋಸೆಂಟ್ಸು. ಬಟ್ ಹಾಗಂತ ಹೇಳಿ ಇಲ್ಲಿ ನೀವು ಮೇಜರ್ ಪ್ರಾಬ್ಲಮ್ ಇಟ್ಕೊಂಡು ಅವೆಲ್ಲ ಮಾಡೋಕ್ಕೂ ಆಗೋದಿಲ್ಲ. ಮತ್ತೆ ಹಾಗಂತ ಹೇಳಿ ಬರೀ ಅದನ್ನು ಮಾಡ್ಕೊಂಡ ತಕ್ಷಣ ಅದು ಇಂಪ್ರೂವ್ಮೆಂಟ್ ಅಲ್ಲ. ಇಲ್ಲಿ ಕರಪ್ಷನ್ ಎಷ್ಟು ಜಾಸ್ತಿ ಆಗ್ತಾ ಇದೆ, ಕಡಿಮೆ ಆಗ್ತಾ ಇದೆಯೋ ವರ್ಷದಿಂದ ವರ್ಷಕ್ಕೆ? ನಮ್ಮ ಜನರಿಗೆ ಆಡಳಿತದಲ್ಲಿ ಸ್ಯಾಟಿಸ್ಫೈಡ್ ಆಗ್ತಾ ಇದೆಯಾ? ಮತ್ತೆ ನಾನೀಗ ತಾನು ಹೇಳಿದೆ, ಕಂಪನಿಗಳು ಬರ್ತಾ ಇದೆಯಾ, ಎಂಪ್ಲಾಯ್ಮೆಂಟ್ ಕ್ರಿಯೇಟ್ ಆಗ್ತಾ ಇದೆಯಾ, ಇವು ಪ್ರತಿಯೊಂದು ಕೌಂಟ್ ಆಗ್ತದೆ. ಟೂರಿಸಂ ಡೆವಲಪ್ಮೆಂಟ್ ಆಗ್ತಾ ಇದೆಯಾ? ಮಂಗಳೂರು ಟೂರಿಸಂ ಹಬ್ ಆಗ್ಬೇಕಿತ್ತು ಇಷ್ಟೊತ್ತಿಗೆ, ಯಾಕೆ ಆಗ್ಲಿಲ್ಲ? ನಮ್ಮ ಮಂಗಳೂರವರೇ ಎಲ್ಲ ಕಡೆ ಹೊರಗಡೆ ಹೋಗ್ತಾರೆ. ಕರ್ನಾಟಕದಲ್ಲಿ ಬೇರೆ ಯಾವುದೇ ಜಿಲ್ಲೆಗಳನ್ನ ಕಂಪೇರ್ ಮಾಡಿದ್ರು ಕೂಡ ಮಂಗಳೂರು ಅಭಿವೃದ್ಧಿ ಹಂತದಲ್ಲಿ ದಾಪುಗಾಲದಲ್ಲಿ ಓಡ್ತಾ ಇದೆ. ಇಲ್ಲಿ ನೀವು ನಾನು ನೋಡಿ ಬಂದವನೇ ಎಲ್ಲ ಗೊತ್ತಾಯ್ತು, ಅದು ಏನಾಗ್ತಾ ಇದೆ ಅಂತ ಗೊತ್ತುಂಟು. ಇಲ್ಲಿ ನಾವು ಮೇಜರ್ ಪ್ರಾಬ್ಲಮ್ ಇಟ್ಕೊಂಡು ಏನ್ ಮಾಡಿರೋದು ಪ್ರಯೋಜನ ಇಲ್ಲ. ನಮಗೆ ಬೇಕಾಗಿರೋದು ರೆವಲ್ಯೂಷನ್ ಸ್ಟೆಪ್ಸ್ ಬೇಕು. ಇದಕ್ಕೆ ಆ ತರ ಸ್ಟೆಪ್ಸ್ ಅಂದ್ರೆ ನೀವು ಪೊಲೀಸ್ ಇಲಾಖೆ ಅಲ್ಲಿದ್ದಾಗ ನೀವು ನನಗೆ ಮೇಜರ್ ಪ್ರಶ್ನೆ, ಪೊಲೀಸ್ ಇಲಾಖೆಯಲ್ಲಿ ಇದ್ದು ನಿಮಗೆ ಏನು ಸಾಧಿಸಲಿಕ್ಕೆ ಯಾಕೆ ಸಾಧ್ಯ ಆಗಲಿಲ್ಲ? ಬಟ್ ನಾನು ಸಾಧಿಸ್ಲಿಕ್ಕೆ ಅಂತಲ್ಲ, ನಾನು ನನ್ನಲ್ಲಿ ಆದಂತ ಒಳ್ಳೆ ಕೆಲಸಗಳನ್ನ ಮಾಡಿದ್ದೀನಿ. ನೀವು ಹೋಗಿ ಜನರನ್ನ ಕೇಳ್ಬೋದು. ಜನ ನನ್ನ ಬಗ್ಗೆ ನೆಗೆಟಿವ್ ಹೇಳಿದ್ರು ಕೇಳಿ, ಪಾಸಿಟಿವ್ ಹೇಳಿದ್ರು ಕೇಳಿ, ಗೊತ್ತಾಯ್ತು. ಬಟ್ ನನ್ನ ಕೈಲಿ ಆದಷ್ಟು ನಾನು ಹೋರಾಡಿದ್ದೀನಿ. ನನಗೆ ಗೊತ್ತಾಯ್ತು, ನಾನು ಆ ವ್ಯವಸ್ಥೆ ಒಳಗಡೆ ಇದ್ದು ವ್ಯವಸ್ಥೆ ವಿರುದ್ಧ ನಾನು ಜಾಸ್ತಿ ಧ್ವನಿ ಎತ್ತಲಿಲ್ಲ. ವ್ಯವಸ್ಥೆ ವಿರುದ್ಧ ನಿಮ್ಗೆ ಧ್ವನಿ ಎತ್ತಲಿಕ್ಕೆ ಆಗಲಿಲ್ಲ, ಅಲ್ಲಿಯ ವ್ಯವಸ್ಥೆಯನ್ನು ಸರಿಪಡಿಸಲಿಕ್ಕೆ ಸಾಧ್ಯ ಆಗಲಿಲ್ಲ, ಅಲ್ಲಿ ಏನ್ ತಪ್ಪಾಗಿದೆ ಅಂತ ಹೇಳಿ ಸಾಧ್ಯ ಆಗ್ತಾ ಇಲ್ಲ. ಒಂದ್ ಥಿಂಗ್, ಬಟ್ ಹಾಗಂತ ನಾನು ಸುಮ್ಮನೆ ಕೂತಾವಲ್ಲ, ನನಗೆ ತೋತಿದ್ದನ್ನು ನಾನು ಸರಿ ಅಂದಿದ್ದನ್ನೇ ಮಾಡಿದ್ದೀನಿ ಇಷ್ಟು ದಿನ. ನಾನು ಯಾರಿಗೂ ನಾನು ಡಿಪೆಂಡ್ ಆಗಿ ಮಾಡಲಿಲ್ಲ. ಮತ್ತೆ ನಾನು ಎಷ್ಟಾಗ್ತದೆ ಅಷ್ಟು ನಂತರ ನಾನು ಉಳಿಸ್ಕೊಂಡಿದ್ದೀನಿ ಅದರೊಳಗಡೆ. ಬಟ್ ಏನಂದ್ರೆ ವ್ಯವಸ್ಥೆ ಬಹಳ ದೊಡ್ಡದಿದೆ, ನೀವು ಹಾಗೆ ಸಾಮಾನ್ಯ ಅಲ್ಲ. ಮತ್ತೆ ಅದಂತೂ ರಾಜಕೀಯಗಳು ಅದ್ರ ಜೊತೆಲೇ ಇರ್ತಾರೆ, ಗೊತ್ತಾಯ್ತು. ನಾನು ಈ ವ್ಯವಸ್ಥೆ ಸರಿ ಆಗ್ಬೇಕಂದ್ರೆ ಇದು ಪೊಲೀಸರಿಂದ ಆಗೋದಿಲ್ಲ, ಯಾರು ಬಂದ್ರು ಕಷ್ಟ. ಪೊಲೀಸ್ ಇಲಾಖೆಯಲ್ಲೂ ನಿಯಂತ್ರಣ ಅನ್ನುವಂಥದ್ದು ಇದೆ, ಅಂದ್ರೆ ಹಿರಿಯ ಅಧಿಕಾರಿಯಿಂದ ಕೆಳಗಿನ ಅಧಿಕಾರಿಗಳು. ಫೈನಲಿ ಅದನ್ನ ಕಂಟ್ರೋಲ್ ಮಾಡ್ತಿರೋದು ಯಾರು? ಇವಾಗ ಮೊನ್ನೆ ತಾನು ಹೇಳಿದ್ರು, IPS ಅಧಿಕಾರಿಗಳು ಯಾಕೆ ಕಂಪ್ಲೇಂಟ್ ಕೊಟ್ರು, ಸರ್ಕಾರದ ಮೇಲೆ ಯಾಕೆ ಕಂಪ್ಲೇಂಟ್ ಕೊಟ್ರು ಹೇಳಿ? ಅವ್ರಗಳಿಗೆ ಹೊರಗಡೆ ಒತ್ತಡ ಜಾಸ್ತಿ ಆಗ್ತಾ ಇದೆ, ಪ್ರತಿಯೊಂದು ಕೇಸಲ್ಲಿ ಇನ್ವಾಲ್ವ್ಮೆಂಟ್ ಬರ್ತಾ ಇದೆ. ಯಾಕೆಂದ್ರೆ ಅವ್ರು ಕಂಪ್ಲೇಂಟ್ ಕೊಡ್ಬಾರ್ದಿತ್ತಲ್ಲ, ಹಾಗಾದ್ರೆ ಯಾಕೆ ಕೊಟ್ರು ಹೇಳಿ? ಈಗ ಅವ್ರು ನಾನ್ ಬಿಡಿ, ನಾನು ನಂದೊಂಥರ ಏನ್ ಹೇಳಿ ಧೈರ್ಯ, ನಾನು ಹೇಳ್ಬೇಕಂದ್ರೆ ನಾನು ಆ ವ್ಯವಸ್ಥೆನ ನೋಡಿ ಸರಿ ಮಾಡುವಂತ ಬಂದಿದ್ದೀನಿ. ಎಲ್ಲರೂ ಯಾವ ತರ ಥಿಂಕ್ ಮಾಡೋದಿಲ್ಲ, ಮಾಡ್ತಾರೆ ಹೇಳಿ. ಸಾವಿರಾರು ಜನ ಸಬ್ ಇನ್ಸ್ಪೆಕ್ಟರ್ ಇದ್ದಾರೆ, ಯಾಕೆ ಮಾಡೋದಿಲ್ಲ ಹೇಳಿ? ಮಾಡ್ಬೋದಿತ್ತಲ್ಲ, ನೀವೇ ಹೇಳಿ, ಮಾಡ್ಬೋದಿತ್ತಲ್ಲ. ನಾನು ಆರಾಮ್ ಇರ್ಬೋದಿತ್ತಲ್ಲ, ನನ್ನ ಜೀವನದಲ್ಲಿ ನಾನು ಬಹಳ ಜಾಲಿಯಾಗಿ ಬದುಕಬೋದಿತ್ತಲ್ಲ, ಯಾಕೆ ಬದುಕಲಿಲ್ಲ? ನಾನು ಹಾಗೆ ಮಾಡ್ಬೇಕಂತಿದ್ರೆ ನೀವ್ ಹೇಳಿದ್ರಿ, ಬಟ್ ನಾನು ಬದುಕಲಿಲ್ಲ ಆ ತರ. ನನಗೆ ನನ್ನ ಜೀವನಕ್ಕಿಂತ ನನ್ನ ದೇಶ ಇಂಪಾರ್ಟೆಂಟು. ನಾನು ನನ್ನ ದೇಶ ರಾಜಕಾರಣದಲ್ಲೂ ಕೂಡ ಅಂತದ್ದೇ ನಿಯಂತ್ರಣ ವ್ಯವಸ್ಥೆ ಇದೆ. ನೀವೊಬ್ಬ ಶಾಸಕರಾದ, ಬಟ್ ಒಂದ್ ಥಿಂಗ್ ನಾನು ಅದಕ್ಕೆ ಹೇಳ್ತಿರೋದು, ಈಗ ನಾನು ಜನರಿಂದ ಮೊದಲು ಎಲೆಕ್ಟ್ ಆಗ್ಬೇಕಂತ. ಇವಾಗ ನೀವು ಹೇಳಿದ್ರಲ್ಲ, ನಾನು ಯಾಕೆ ಜನರಿಂದ ಎಲೆಕ್ಟ್ ಆಗ್ಬೇಕು ಅಂದ್ರೆ, ನಾಳೆ ನಾನು ಫಸ್ಟ್ ನಾನು ಏನೇ ಇದ್ರು ಸಹ ಜನರಿಗೆ ಆನ್ಸರಬಲ್ ಇರ್ತೀನಿ. ಯಾವಾಗ ಇಲ್ಲಿ ಈಗ ನೀವು ಹೇಳಿದ್ರಲ್ಲ, ಈಗ ಪಕ್ಷಗಳ ಥ್ರೂ ಹೋದವಾಗ ನನಗೆ ಏನಾಗ್ತದೆ ಅಂದ್ರೆ, ಕೆಲವೊಂದು ವ್ಯವಸ್ಥೆ ಇರ್ತದೆ ಅದರದ್ದು, ಅವಾಗ ನಮಗೆ ಕೆಲವೊಂದು ಸ್ವಲ್ಪ ಕಷ್ಟ ಆಗ್ಬೋದು. ಬಟ್ ಈಗ ಜನರ ಥ್ರೂ ನಾನು ಎಲೆಕ್ಟ್ ಆದವಾಗ ಜನರಿಗೆ ಡೈರೆಕ್ಟ್ ಆನ್ಸರ್ ಮಾಡ್ತೀನಿ. ನಾನು ಎಲ್ಲರ ಜೊತೆ ಹೇಳ್ಬೋದು, ನನಗೆ ನನ್ನ ಜನರು ಇಂಪಾರ್ಟೆಂಟು, ನಾನು ಫಸ್ಟ್ ಪ್ರಿಫರೆನ್ಸ್ ನಾನು ಜನರಿಗೆ ಕೊಡ್ತೀನಿ, ಮತ್ತೆ ನೆಕ್ಸ್ಟ್ ಬೇರೆ ಏನಿದ್ರು. ಓಕೆ, ಮದನ್ ರವರು ಬಿಜೆಪಿಗೆ ಪೂರಕವಾಗಿ ಸ್ಪರ್ಧೆ ಮಾಡ್ತಾ ಇದ್ದಾರೆ, ಅಂದರೆ ಕಾಂಗ್ರೆಸ್ಸಿನ ಮತಗಳನ್ನು ಸೆಳೆಯುವ ದುರದ್ದೇಶದಿಂದ ಇದ್ದಾರೆ ಅನ್ನುವಂಥ ಅಭಿಪ್ರಾಯ ಕೂಡ ಇದೆ. ಇದಕ್ಕೆ ಏನು ಹೇಳಲಿಕ್ಕೆ ಬಯಸ್ತೀರಿ ಅಂತ ಕೇಳಿಕೆ ಬಯಸ್ತೇನೆ. ಅದಕ್ಕಿಂತ ಮೊದಲು ಸಣ್ಣ ವಿರಾಮ. ಸೊ ವೀಕ್ಷಕರೇ, ನಾವು ಮಾತಾಡ್ತಿದ್ದೇವೆ ಚುನಾವಣೆಯ ಹಿನ್ನೆಲೆಯ, ಅಂದರೆ ವಿಧಾನಸಭೆ ಚುನಾವಣೆಯ ಹಿನ್ನೆಲೆಯ ಕದನ ಕುತೂಹಲ. ಸೊ ಕದನ ಕುತೂಹಲದ ಮದನ್ ರವರ ಜೊತೆ ನಾವು ಮಾತಾಡ್ತಾ ಇದ್ದೇವೆ. ಮದನ್ ರವರು ಮಂಗಳೂರು ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಅಭ್ಯರ್ಥಿಯಾಗಿ ಈಗ ಪ್ರಚಾರ ಮಾಡ್ತಾ ಇದ್ದಾರೆ. ನಾನಾಗಲೇ ಕೇಳಿದೆ, ಮದನ್ ರವರಿಗೆ ಚುನಾವಣೆ ಇಂಪಾರ್ಟೆಂಟ್ ಅಲ್ಲ, ಮದನ್ ರವರಿಗೆ ಬಿಜೆಪಿ ಅಭ್ಯರ್ಥಿಯನ್ನು ಗೆಲ್ಲಿಸಬೇಕು, ಅದಕ್ಕಾಗಿ ಕಣಕ್ಕಿಳಿತಾ ಇದ್ದಾರೆ. ಇಲ್ಲ, ಅದು ಅಂದ್ರೆ ಕಾಂಗ್ರೆಸ್ಸಿನ ಜಾತ್ಯತೀತ ಮತಗಳನ್ನು ಹೊಡಿಬೇಕಾಗಿದೆ ಅವರಿಗೆ. ಅದು 100% ತಪ್ಪು ಕಲ್ಪನೆ ನಿಮ್ದು. ನಾನು ಬಿಜೆಪಿ ಕಾಂಗ್ರೆಸ್ 2 ಓಟ್ಗಳನ್ನ ತಗೊಳ್ತೀನಿ. ನಾನು ಇಲ್ಲಿ ಗೆಲ್ಲಬೇಕಂತ ನಿಂತಿರೋದು, ನಾನು ಸೋಲ್ಬೇಕಂತ ಎಲ್ಲೂ ನಿಲ್ಲಿಲ್ಲ. ನನಗೂ ಒಂದು ಕನಸುಗಳಿದೆ, ನಾನು ಅದು ಲೀಡಲ್ಲೇ ಗೆಲ್ಬೇಕಂತ ಇಟ್ಕೊಂಡಿರೋದು ಈಗಲೂ. ಮತ್ತೆ ಇವಾಗ ಹೋಗಿ ಗ್ರೌಂಡ್ ಲೆವೆಲ್ ರಿಪೋರ್ಟ್ ತಗೊಳ್ಳಿ, ಮಂಗಳೂರಲ್ಲಿ ಹೋಗಿ ಜನ ಎಷ್ಟು ಚೇಂಜ್ ಆಗಿದ್ದಾರೆ ಕೇಳಿ. ನನಗೆ ಬಿಜೆಪಿ, ಕಾಂಗ್ರೆಸ್, JDS ಇರ್ಬೋದು, ಇನ್ನು ಕಮ್ಯುನಿಸ್ಟ್ ಪಾರ್ಟಿ ಇರ್ಬೋದು, ಪ್ರತಿಯೊಬ್ಬರು ಜನರು ಸಹ ನನಗೆ ಓಟ್ ಹಾಕ್ಬೇಕು, ನೀವು ಗೆಲ್ಬೇಕು, ಎಷ್ಟು ಜನ ಆಶೀರ್ವಾದ ಮಾಡ್ತಾ ಇದ್ದಾರೆ, ಬನ್ನಿ ನೋಡಿ ತೋರಿಸ್ತೀನಿ. ಅಂದ್ರೆ ಪ್ರತಿಯೊಬ್ಬರಿಗೂ ಒಂದು ಮನೆ ಬಾಗಿಲಿ ಬಂದವರಿಗೆ ಯಾರಿಗೂ ಕೂಡ ಜನ ಬೇಡ, ನೀವು ಸುಮ್ಮನೆ ಹೋಗು, ನಿನ್ಗೆ ಓಟ್ ಹಾಕೋದಿಲ್ಲ ಅಂತ ಹೇಳೋದಿಲ್ಲ. ಹೋಗ್ತಾ ಇದ್ದೀರಿ, ಕೇಳ್ತಾ ಇದ್ದೀರಿ. ಬಟ್ ಇನ್ನೊಂದು ನೀವು ಹೇಳೋದು ಕರೆಕ್ಟ್ ಇದೆ. ಬಟ್ ನನಗೆ ಕೆಲವೊಂದು ಜನ ಪಕ್ಷದಲ್ಲಿ ಇರೋರೆ ನಾನೊಂದು ಸ್ಟಿಕ್ಕರ್ ಮಾಡಿದೀವಿ, ಅದು ಮನೆಗೆ ಅಂಟಿಸ್ಕೊಳ್ತಾರೆ, ಅಂಟಿಸ್ಕೊಂಡು ಒಂದೇ ಮಾತು ಹೇಳ್ತಾರೆ, ಆ ಸ್ಟಿಕ್ಕರ್ ಅಂಟಿಸ್ಕೊಂಡಿದ್ದೀನಿ ಅಂದ್ರೆ ನಿಮಗೆ ಓಟ್ ಹಾಕ್ತೀನಿ ಅಂತ ಅರ್ಥ. ನಾನು ಸುಮ್ಮನೆ ಅಂಟಿಸ್ಕೊಳ್ಳೋದಿಲ್ಲ, ಅಷ್ಟು ಸುಲಭವಾಗಿ ನಾನು ನೋಡಿದ್ದೀನಿ ಯಾರನ್ನೂ. ಬಟ್ ಅಂದ್ರೆ ಅವರಿಗೆ ಎಲ್ಲೋ ಒಂದ್ ಕಡೆ ಒಂದು ಹೋಪ್ಸ್ ಇದೆ ನನ್ನ ಮೇಲೂ, ನಾನು ಏನೋ ಒಂದು ರೀಚ್ ಮಾಡ್ತೀನಿ, ನನ್ನಿಂದ ಏನೋ ಒಂದು ಕೆಲಸ ಆಗ್ತದೆ, ದೊಡ್ಡ ಕೆಲಸ ಆಗಕ್ಕೆ ಸಾಧ್ಯತೆಗಳಿದೆ.
ಅದು ನಾನು ಉಳಿಸ್ಕೊಳ್ಳೋದಿದೆ. ಮುಂದೆ ನನಗೆ ಬಹಳ ದೊಡ್ಡ ಜವಾಬ್ದಾರಿ ಇದೆ. ನಾನು ಹಾಗಂತ ಇಲ್ಲಿ ಸರ್, ಮತದಾನ ಅನ್ನೋದು ನೀವು ಮತದಾನ ಮಾಡುವ ಪೂರ್ವದಲ್ಲಿ ಎಷ್ಟೇ ಶ್ರಮ ಪಡಿ ಏನೇ ಮಾಡಿ ಆ ಕೊನೆ ಕ್ಷಣದಲ್ಲಿ ಏನು ಬದಲಾವಣೆ ಆಗ್ತದೆ ಅನ್ನೋದು ಆ ರಾಜಕೀಯ ತಂತ್ರಗಾರಿಕೆ ಬಲ್ಲವರಿಗೆ ಮಾತ್ರ ಗೊತ್ತಿರುವಂಥದ್ದು. ಸೊ ಅಂತ ತಂತ್ರಗಾರಿಕೆ ಅಂದ್ರೆ ನಾವು ಪ್ರತಿ ಸಾರಿ ಮತದಾನ ಸಂದರ್ಭದಲ್ಲೂ ನೋಡ್ತೇವೆ. ಸೊ ಅಂದ್ರೆ ಇರ್ಬೋದಲ್ಲ, ನೀವ್ ಹೇಳೋದು ಕರೆಕ್ಟ್ ಇದೆ. ಬಟ್ ನಾನು ಒಂದು 2-3 ಕಡೆ ಎಲ್ಲ ಎಲೆಕ್ಷನ್ ಡ್ಯೂಟಿನ ಮಾಡ್ಕೊಂಡು ಬಂದೆ. ಅದು ಮಂಗಳೂರಿಗೆ ಅಪ್ಲೈ ಆಗೋದಿಲ್ಲ. ಇಲ್ಲಿ ಯಾರನ್ನೂ ದುಡ್ಡು ಮತ್ತೊಂದಕ್ಕೆ ಓಟ್ ಹಾಕೋದಿಲ್ಲ. ಕೆಲವೊಬ್ರು ಜನ ದುಡ್ಡು ತಗೊಂಡು ಅವರಿಗೆ ಕೊಡ್ತಾರೆ, ನೀವು ಚೆನ್ನಾಗಿ ಕೆಲಸ ಮಾಡಿ ಅಂತ. ಅಂತವ್ರು ಇಲ್ಲಿ ಸಿಗ್ತಾರೆ ನಮಗೆ. ಹಾಗಾಗಿ ನೀವು ಅದು ಬೇರೆ ಬೇರೆ ಕಡೆ ನಡೀಬಹುದು. ನಾನು ಇಲ್ಲಿ ಹಣದ ವಿಷಯ ಮಾತ್ರ ಮಾತಾಡ್ತಾ ಇಲ್ಲ. ತಂತ್ರಗಾರಿಕೆ ಅನ್ನೋದು ಏನೇ ಇರ್ಬೋದು, ಅಂದ್ರೆ ಏನೇ ಇರ್ಬೋದು. ಒಂದು ಇಲ್ಲಿ ಧರ್ಮದ ಹೆಸರಿನಲ್ಲೋ, ಜಾತಿಯ ಹೆಸರಿನಲ್ಲೋ, ಅಥವಾ ಭಾಷೆ ಹೆಸರಿನಲ್ಲೋ ಬೇರೆ ಯಾವುದೋ ಒಂದು ಕಾರಣಕ್ಕಾಗಿ ಜನರನ್ನ ಭಾವನಾತ್ಮಕವಾಗಿ ಕದಡಿ ಮತ ಪಡೆಯುವ ಪ್ರಯತ್ನಗಳು ಎಲ್ಲ ಪಕ್ಷಗಳಿಂದ. ಸೊ ಅಂತ ಯಾವ ಪ್ರಯತ್ನ ಕೂಡ ನಿಮ್ಮಿಂದ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಅದರಿಂದ ಮತ ಪಡಲಿಕ್ಕೂ ನಿಮ್ಗೆ ಸಾಧ್ಯ ಆಗೋದಿಲ್ಲ. ಬಟ್ ನಾನು ಸುಮ್ಮನೆ ಕೂತಿರೋದಿಲ್ಲ. ನಾನು ಪ್ರತಿದಿನ ಫೀಲ್ಡ್ ಅಲ್ಲೇ ಇರ್ತೀನಿ, ಎಲ್ಲಾನು ಅಬ್ಸರ್ವ್ ಮಾಡ್ತಾ ಇರ್ತೀನಿ. ನಾನು ಡೈಲಿ ರಿಪೋರ್ಟ್ ತಗೊಳ್ತಾ ಇರ್ತೀನಿ. ನಮ್ದು ಜನ ಇದ್ದಾರೆ ಅಲ್ಲಿ ಇಲ್ಲಿ ಎಲ್ಲ, ಅವರು ನನಗೆ ಹೇಳ್ತಾ ಇರ್ತಾರೆ ಇವತ್ತು ಏನ್ ಮಾತಾಡ್ತಾ ಇದಾರೆ, ಏನ್ ಆಗ್ತಾ ಇದೆ ಅಂತ. ನಾನು ಅದಕ್ಕೆ ಕರೆಕ್ಟ್ ಕೌಂಟರ್ ಅಟ್ಯಾಕ್ ಮಾಡ್ಕೊಡ್ತೀನಿ, ಬಿಡೋದಿಲ್ಲ. ನಾನು ಇವಾಗ ಸುಮ್ಮನೆ ಕೂತಿರ್ಬೋದು. ನಾನೀಗ ಮೊದಲು ಮಾಡ್ತಿರೋದು, ನನಗೆ ಗ್ರೌಂಡ್ ವರ್ಕ್ ಮಾಡಬೇಕು. ಮೊದಲು ನಾನು ಮಂಗಳೂರು ಒಳಗಡೆ ಮೂಲೆಗೆ ನಾನು ಯಾರು ಅನ್ನೋದನ್ನು ರೀಚ್ ಆಗಬೇಕು. ಕೆಲವೊಂದು ಗುಡ್ಡ ಬೆಟ್ಟಗಳೆಲ್ಲ ಮನೆಗಳಿದೆ, ನೀವು ಪಡೀಲಾಗಲಿ ಮತ್ತೆ ಇನ್ನು ನೆಕ್ಸ್ಟ್ ನೀವು ಶಕ್ತಿನಗರ ಆಗಲಿ, ಅಲ್ಲೆಲ್ಲ ಬಂದ್ರೆ ಗೊತ್ತಾಗ್ತದೆ. ಒಂದೊಂದು ಮನೆಗಳಿಗೆ ಹೋಗ್ಬೇಕಂದ್ರೆ 10 ನಿಮಿಷ, 1/4 ಗಂಟೆ, ಅರ್ಧ ಗಂಟೆ ಬೇಕಿದೆ. ಅವೆಲ್ಲ ರೀಚ್ ಮಾಡಿ ಮೊದಲು ನಾನು ಹೇಳ್ತೀನಿ. ಮತ್ತೆ ನಾನು ಸುಮ್ಮನೆ ಕೂರವನ್ನ ಅಲ್ಲಲ್ಲ, ಪ್ರತಿದಿನ ನಾನು ಸಹ ಅದಕ್ಕೆ ಬೇಕಾದಂತ ವ್ಯವಸ್ಥೆ ಮಾಡ್ಕೊಳ್ತೀನಿ, ಸ್ಟ್ರಾಟಜಿ ಮಾಡ್ತೀನಿ. ಪ್ರತಿ ದಕ್ಷಿಣ ಕನ್ನಡ ಜಿಲ್ಲೆ ಕರಾವಳಿ ಅಂತ ಹೇಳೋದು ಕೇರಳಕ್ಕೆ ಹೊಂದಿಕೊಂಡಿರುವ ಪ್ರದೇಶ. ಅಂದ್ರೆ ಅಲ್ಲಿ ಕೇರಳದಲ್ಲಿ ಪ್ರತಿ ಮನೆಯಲ್ಲೂ ರಾಜಕಾರಣ ಇದೆ. ಹಾಗೆ ಅದರ ಪ್ರಭಾವ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲೂ ಇದೆ, ಮಂಗಳೂರಿನಲ್ಲೂ ಇದೆ. ಪ್ರತಿ ಮನೆಯಲ್ಲೂ ರಾಜಕಾರಣ. ತೋರಿಸ್ಬಿಡಿ ನೀವು ನನಗೆ. ನೀವು ಹೇಳೋದು ನೀವು ಬರೀ ಬಾಯಲ್ಲಿ ಹೇಳೋದಲ್ಲ, ನೀವು ಪ್ರಾಕ್ಟಿಕಲ್ ಆಗಿ ತೋರಿಸಿ ಅದನ್ನ. ಹೌದು, ಇಲ್ಲಿದೆ ಪ್ರಾಕ್ಟಿಕಲ್ ಆಗಿ. ಅಂದ್ರೆ ಪ್ರತಿಯೊಬ್ಬರು, ಅಂದ್ರೆ ನಾವು ಬಿಜೆಪಿಯವನು, ನಾನು ಕಾಂಗ್ರೆಸ್ನವನು, ನಾನಂದ್ರೆ ಪ್ರತಿಯೊಂದು ಮನೆಯಲ್ಲೂ ಇವಾಗ ಧೈರ್ಯದಿಂದ ಹೇಳ್ಕೊಳ್ತಾರೆ. ಇಲ್ಲಿ ಬೇರೆ ಈಗ ಬನ್ನಿ, ಈಗ ನನ್ ಜೊತೆ ಬನ್ನಿ, ನಿಮಗೊಂದು 50 ಮನೆ ನಾವು ಯಾವುದೇ ಏರಿಯಾ ಕರ್ಕೊಂಡೋಗಿ 50 ಮನೆ ನಾವು ಸರ್ವೆ ಮಾಡೋಣ. 50 ಮನೆಯಲ್ಲಿ ಎಷ್ಟು ಜನ ನಾನು ಪಕ್ಕ ಬಿಜೆಪಿ ಪಕ್ಕ ಕಾಂಗ್ರೆಸ್ ಅಂತ ಹೇಳ್ತಾರೆ ಬನ್ನಿ. ಅಲ್ಲಿ ಸುಮಾರು ನಮಗೆ 40 ಫ್ಯಾಮಿಲಿ ಫ್ಲೋಟಿಂಗೇ ಸಿಗ್ತದೆ. ಯಾರಿಗೂ ಬೇಕಿಲ್ಲ ಪಕ್ಷಗಳು. ಈಗ್ಲೂ ಅವ್ರದ್ದು ಏನಾಗಿದ್ದಾರೆ ಅಂದ್ರೆ ಪಕ್ಕಾ ಫೆಡಪ್ ಆಗಿದ್ದಾರೆ ಜನ. ಜನರಿಗೆ ಬೇಕಾಗಿರೋದು ಬದಲಾವಣೆ, ಚೇಂಜ್. ಈ ತರ ಅಲ್ಲ, ಜನ ಪಕ್ಕಾ ಎಕ್ಸ್ಪ್ರೆಷನ್ ಮಾಡ್ತಾರೆ. ರಾಜಕಾರಣಿಗಳ ಕಡೆಯಿಂದ ಬಹಳ ದೊಡ್ಡ ಎಕ್ಸ್ಪ್ರೆಷನ್ ಇಟ್ಕೊಂಡಿದ್ದಾರೆ ಜನ. ರಾಜಕಾರಣಗಳು ಅಂತ ಹೇಳುವಾಗ ಜನ ಕೇವಲ ಇಲ್ಲಿ ನಿಂತ್ಕೊಂಡು ಅಭ್ಯರ್ಥಿಯನ್ನು ಮಾತ್ರ ನೋಡೋದಿಲ್ಲ. ಅಮಿತ್ ಶಾ ನೋಡ್ತಾರೆ, ರಾಹುಲ್ ಗಾಂಧಿಯನ್ನು ನೋಡ್ತಾರೆ, ಸಿದ್ದರಾಮಯ್ಯನವರನ್ನು ನೋಡ್ತಾರೆ, ಡಿ.ಕೆ. ಅಶೋಕ್ ನೋಡ್ತಾರೆ, ಡಿ.ಕೆ. ಶಿವಕುಮಾರ್ ಅವರನ್ನು ನೋಡ್ತಾರೆ. ಬಟ್ ಇನ್ನೊಂದು, ನಾಳೆ ಇಲ್ಲಿ ಸಮಸ್ಯೆಗಳಾದ್ರೆ ಯಾರು ಸಹ ರಾಹುಲ್ ಗಾಂಧಿ ಹತ್ರ ಹೋಗೋದಿಲ್ಲ. ಇಲ್ಲಿ ಸಮಸ್ಯೆಗಳು ಏನು ನಮ್ಮ ಲೋಕಲ್ ಸಮಸ್ಯೆ ಇಶ್ಯೂಸ್ ಇರ್ತದೋ ಅದಕ್ಕೆ ಸ್ಪಂದನೆ ಮಾಡೋದು. ಅದನ್ನೇ ಯೋಚನೆ ಮಾಡೋದು. ಲೋಕಲ್ ಸಮಸ್ಯೆ ಬಂದಾಗ ಅದು ಕೊನೆಯ ಹಂತಕ್ಕೆ ತೆಗೆದುಕೊಂಡು ಹೋಗುವ ವ್ಯಕ್ತಿ ರಾಜಕೀಯವಾಗಿ ಪ್ರಭಾವಿತವಾದ್ರೆ ಮಾತ್ರ ಸಾಧ್ಯ ಆಗಿದೆ. ಒಬ್ಬ ಪ್ರಭಾವಿತವಾಗಿ ಬೇಕಿಲ್ಲ, ಅವನಿಗೆ ಮಾಡೋಕೆ ಒಳ್ಳೆ ಕೆಲಸ ಮಾಡೋದಕ್ಕೆ ಮನಸ್ಸಿರ್ಬೇಕು. ಅವನಲ್ಲಿ ಅಂತ ಒಂದು ಛಲ ಇದ್ರೆ ಯಾರು ಬೇಕಾದ್ರೂ ಮಾಡಬಹುದು. ಇಲ್ಲಿ ನಾನು ಈಗ ತಾನು ಹೇಳಿದೆ, ರಾಜಕೀಯದಲ್ಲಿ ಯಾರು ಬೇಕಾದ್ರೂ ಹೋಗ್ಬೋದು. ಇದಕ್ಕೆ ಯಾರು ಬೇಕಾದ್ರೂ ಹೋಗ್ಬೋದು. ಬಹಳಷ್ಟು ಜನ ಬರ್ತಾ ಇದ್ದಾರೆ, ಯಾರು ಬರ್ತಿಲ್ಲ ಅಂತ ಹೇಳಿ ಒಪ್ಕೊಳ್ತೀನಿ. ಇಲ್ಲಿ ಯಾಕೆ ಹಂಗಾರೆ ಯಂಗ್ಸ್ಟರ್ಸ್ ಯಾರು ಬರ್ತಿಲ್ಲ ರಾಜಕೀಯಕ್ಕೆ? ನೀವ್ ಹೇಳೋದು ಕರೆಕ್ಟ್ ಇದೆ ಸರ್. ಯಾರು ಯಂಗ್ಸ್ಟರ್ ನಿಮ್ಗೆ ಬೇಕಾಗಿರೋದು? ನಾನು ಹೇಳ್ತಿರೋದು 30-35 ವರ್ಷದವ್ರು ಎಷ್ಟು ಜನ ಇದ್ದಾರೆ ತೋರಿಸಿ. ಬೇಕಾದಷ್ಟು ಜನ ಇದ್ದಾರೆ ಸರ್, ಕಣಕ್ಕೆ ನಿಲ್ಲಲಿಕ್ಕೆ ತೋರಿಸ್ಲಿ ಸರ್. ಈ ಸಲ ಇಲ್ಲಿ ಇದೇ ಎಲೆಕ್ಷನ್ ನೆಕ್ಸ್ಟ್ ಇನ್ನೇನು ಶಾರ್ಟ್ಲಿ ಕೌಂಟ್ ಡೌನ್ ಸ್ಟಾರ್ಟ್ ಆಗಿದೆ, ಬರ್ತದೆ. ಎಷ್ಟು ಜನ ಇಳಿಸ್ತಾರೆ ನೀವೇ ನೋಡಿ. ಇಲ್ಲಿ ಹಳೆ ತಿಮ್ಮಿಗಳು ಸೇರ್ಕೊಂಡು ಆಗಿದೆ ಅದ್ರೊಳಗಡೆ. ಮತ್ತೆ ಯಾರಿಗೂ ಅದನ್ನ ಬದಲಾವಣೆ ಮಾಡ್ಬೇಕಂತ ಆಸೆ ಇಲ್ಲ, ಬುಡದಲ್ಲಿ ಬದಲಾವಣೆ ತರಬೇಕಂತ ಇನ್ನೂ ಆಸೆ ಇಲ್ಲ. ನೀವು ನೋಡಿ ಗೊತ್ತಾಗ್ತದೆ. ನೆಕ್ಸ್ಟ್ ಬೆಳಿಬೇಕಂತ ಆಸೆ ಇದೆ. ಒಂದು ರಾಜಕೀಯ ಪಕ್ಷಗಳು ಯುವಕರು ಚುನಾವಣೆ ಅಂದ್ರೆ ನಾವೀಗ ಪಕ್ಕದಲ್ಲಿ ಕಾರ್ಕಳದಲ್ಲಿ ಸುನಿಲ್ ಕುಮಾರ್ ಅವರು ಯುವಕರಾಗಿ ಚುನಾವಣೆಯಲ್ಲಿ ಕಣಕ್ಕಿಳಿದವರು. ಸೊ ಹಾಗೆ ಅಂತವ್ರು ಬಹಳಷ್ಟು ಜನರಿಗೆ ಸಿಗ್ತಾರೆ. ನಾನು ಹೇಳ್ತಿರೋದು ಅಲ್ಲೊಬ್ರು ಇಲ್ಲೊಬ್ರು ಇರ್ಬೋದು, ಬಟ್ ನಮಗೆ ಹಾಗಲ್ಲ. ಅದರಿಂದ ಒಂದು ಕ್ರಾಂತಿನೇ ಆಗ್ಬೇಕು. ಇನ್ನು ನಮಗೆ ಅಲ್ಲೊಬ್ರು ಇಲ್ಲೊಬ್ರು ನಿಮ್ಮಂತರ ಒಬ್ರು ಅಪರೂಪಕ್ಕೆ ಸಿಗೋದು. ಬಟ್ ನಾನು ಹೇಳೋದು ಏನಂದ್ರೆ ನಮಗೆ ಅಟ್ಲೀಸ್ಟ್ ಒಂದು 50% ಆದ್ರೂ ಯಂಗ್ಸ್ಟರ್ಸ್ ಸಿಗ್ಬೇಕಿಲ್ಲ. ಆವಾಗ ಮಾತ್ರ ನಮ್ದು ಏನಿರ್ತದೆ ಅಂದ್ರೆ ಯೂತ್ಸ್ ಇಂದು ಥಿಂಕಿಂಗ್ ಬೇರೆ ಇರ್ತದೆ. ಈಗ ನೀವೇ ಒಂದು ಯೋಚನೆ ಮಾಡಿ. ನಾನು ಯಾವುದೇ ಒಬ್ಬ ಸೀನಿಯರ್ ಸಿಟಿಜನ್ಗೆ ನಾನು ಹರ್ಟ್ ಮಾಡೋದಕ್ಕೆ ಹೇಳ್ತಿಲ್ಲ. ಒಂದು ಕಂಪನಿನ ಸ್ಟಾರ್ಟ್ ಮಾಡ್ತೀರಾ, ನಾಳೆ ನೀವೇ ಒಂದು ಕಂಪನಿನ ಸ್ಟಾರ್ಟ್ ಮಾಡಿ. ನೀವು 60 ವರ್ಷದವ್ರಿಗೆ ಕೆಲಸ ಕೊಡ್ತೀರಾ ಹೇಳಿ? ಕೊಡಕ್ಕಾಗ್ತದೆ? ನೀವೇನ್ ಯೋಚನೆ ಮಾಡ್ತೀರಾ? ಕೆಲಸ ಕಂಪನಿ ನಡೆಸುವುದಕ್ಕೂ ರಾಜಕಾರಣ ನಾನು ಹೇಳ್ತಿರೋದು ಮನೆ ಇದೆ ಸರ್. ರಾಜಕೀಯ ಯಾಕೆ ಅದೇ ತರ ಥಿಂಕ್ ಮಾಡ್ತಿದ್ದಾರೆ? ನಾನು ಹೇಳ್ತಿರೋದು ಬದಲಾವಣೆ ಎಲ್ಲಿಂದ ಸ್ಟಾರ್ಟ್ ಆಗಬೇಕು. ನಾವ್ ಯಾವಾಗ ಅನುಭವದವರು ಅನುಭವ ಇದ್ದವರು ಮಾತ್ರ ರಾಜಕಾರಣ ಮಾಡಬೇಕು. ಅನುಭವದಿಂದ ಬರುವಂತಹ ಅನುಭವ ಇಲ್ಲದೆ ಹಾಳಾಗಿ ಹೋಗೋ ಸಾಧ್ಯತೆ ಇದೆ. ಆ ಅನುಭವದಿಂದಲೇ ನೀವು ಹೇಳಿದ್ರಲ್ಲ, ಜಾತಿ ಧರ್ಮ ಹಣ ಇವೆಲ್ಲ ಕೌಂಟ್ ಆಗ್ತಿರೋದು ಅದರಿಂದ.
ಯುವಕರು ಎಷ್ಟು ಜನ ಬರ್ತಾರೋ ಅವ್ರ ಥಿಂಕಿಂಗ್ ಬ್ರಾಡ್ ಇರ್ತದೆ. ನೀವ್ ಹೇಳಿದ್ರಲ್ಲ ಅದು ಪಕ್ಕ ಕರೆಕ್ಟೇ. ಏನ್ ಹೇಳಿ, ಅವ್ರುಗಳು ಸೇರ್ಕೊಂಡೇ ಇದನ್ನು ಕರೆಕ್ಟ್ ಡಿವೈಡ್ ಮಾಡ್ತಾ ಇದಾರೆ ಈಗ, ಬೇರೆ ಯಾರಲ್ಲ. ನೀವ್ ಹೇಳಿದ್ರಲ್ಲ ಅದೇ ಪಾಯಿಂಟ್. ಅದಕ್ಕೆ ಡಿವೈಡ್ ಮಾಡ್ತಿರೋದು ಈಗ. ಅನುಭವ ಇರೋದಕ್ಕೆ ಇಷ್ಟೆಲ್ಲ ಮಾಡ್ತಿರೋದು ಇವರು. ಅನುಭವ ಇಲ್ಲ ಅಂದ್ರೆ ಅವನಿಗೆ ಈ ಥಿಂಕಿಂಗ್ ಇರೋದಿಲ್ಲಲ್ಲ. ಅನುಭವಿಗಳ ಮಧ್ಯೆ ನಿಮ್ಮದೇನು ಆಟ ನಡೀತದ ಅದೇ. ಬಟ್ ನನಗೆ ನಾನು ಹಾಗಂತ ನಾನು ಸುಮ್ಮನೆ ಕೂರವನು ಅಲ್ಲಲ್ಲ, ನನಗೂ ಗೊತ್ತುಂಟು ಏನೇನೆಲ್ಲ ಮಾಡ್ಬೇಕಂತ. ನಾನು ನಂದೇ ಆದ ಸ್ಟ್ರಾಟಜಿ ಏನ್ ಮಾಡ್ತೀರಿ ನೀವೇನು ಗೊತ್ತ. ಬಟ್ ಕೆಲವೇ ದಿನಗಳಲ್ಲಿ ವೇಟ್ ಮಾಡಿ ಮತ್ತೆ ನಿಮಗೆ ಅದು ರಿಸಲ್ಟ್ ಗೊತ್ತಾಗ್ತದೆ. ಕೇವಲ ಇನ್ನು 50 ದಿನ ಇದೆ ಎಲೆಕ್ಷನ್, 50 ದಿನದಲ್ಲಿ ರಿಸಲ್ಟೇ ಬರ್ತದೆ, ಒಂದು 60 ಡೇಸ್ ಒಳಗಡೆ. ಆ ರಿಸಲ್ಟ್ ಈ ಸರಿ ಸುಮಾರು ಯಾರು ನೀವು ಎಕ್ಸ್ಪೆಕ್ಟೇ ಮಾಡಿರೋದಿಲ್ಲ ಆ ತರ ಒಂದು ರಿಸಲ್ಟ್ ಬರ್ತದೆ. ನೀವು ಭಾರಿ ಆತ್ಮವಿಶ್ವಾಸದಲ್ಲಿದ್ದೀರಿ. ಅಂದ್ರೆ ನೀವು ಮತ್ತೆ ಪದೇ ಪದೇ ಹೇಳ್ತಾ ಇದ್ರೆ ಸಮಾಜದಲ್ಲಿ ಒಂದು ಬದಲಾವಣೆ ತರ್ತೇನೆ ನಾನು, ಅಥವಾ ಏನೋ ವಿಶೇಷವಾದದ್ದು ಮಾಡ್ತೇನೆ ಅಂತ. ನಿಮಗೆ ಬದಲಾವಣೆನೇ ಮಾಡಬೇಕು, ವಿಶೇಷವಾದನ್ನೇ ಮಾಡಬೇಕು ಅಂದ್ರೆ ರಾಜಕಾರಣವನ್ನೇ ಬೇಕಿತ್ತ? ಈಗ ಸಮಾಜ ಸುಧಾರಣೆ ಮಾಡ್ಲಿಕ್ಕೆ ವಿವೇಕಾನಂದರ ಹೆಸರನ್ನು ಪದೇ ಪದೇ ಹೇಳ್ತೀರಿ. ಅಂತ ಸಾಧಕರು ನಮ್ಮ ಎದುರುಗಡೆ ಅವ್ರು ರಾಜಕಾರಣಕ್ಕೆ ಸೇರಿದವರಲ್ಲ ಅಲ್ಲ, ಅಂತ ಸಾಧಕರು ಬೇಕಾದಷ್ಟು ಜನ ಈಗಲೂ ಇದ್ದಾರೆ, ಇನ್ನು ಬೆಂಗಳೂರು ಇದ್ದಾರೆ. ನಾನೇನ್ ಅನ್ಕೊಂಡಿದ್ರೆ, ನಾನು ಒಂದು ವ್ಯವಸ್ಥೆ ಒಳಗಡೆ ಇದ್ದವ, ನನಗೇನು ಅನಿಸ್ತದ್ರೆ ಈ ವ್ಯವಸ್ಥೆ ಸರಿಯಾಗಿ ಕರೆಕ್ಟ್ ನಡಿಬೇಕಂದ್ರೆ ರಾಜಕೀಯ ಮೊದಲು ಸರಿಯಾಗಬೇಕು ಅನ್ನಿಸ್ತು. ಮೊದಲನೇದಾಗಿ ಹೌದು, ಯಾಕೆ ಸರಿ ಆಗ್ಬಾರ್ದು ಅನ್ನಿಸ್ತು, ನಾನು ಯಾಕೆ ಮಾಡ್ಬಾರ್ದು ಅನ್ನಿಸ್ತು. ಈಗ ನನಗೆ ರಿಸ್ಟ್ರಿಕ್ಷನ್ ಇಲ್ಲಲ್ಲ, ನಾನು ಲೀಗಲ್ ಆಗಿ ರಾಜೀನಾಮೆ ಕೊಟ್ಟು ಬಂದಿದ್ದೀನಿ. ನಾನು ಯಾರಿಗೇನು ಬೇರೆ ತರದಲ್ಲಿ ಬ್ಲೇಮ್ ಮಾಡಿ ಬಂದಿದ್ದೇನೆ ಕೇಳಿ ನೋಡಿ, ನಾನು ಯಾರಿಗಾರು ಹರ್ಟ್ ಮಾಡಿ ಬಂದಿದ್ದೇನೆ ಕೇಳಿ ನೋಡಿ. ನನಗೆ ರೈಟ್ಸ್ ಇದೆ, ನನ್ನ ದೇಶ, ನಾನು ತಪ್ಪೇನಿದೆ ಹೇಳಿ, ವಾಟ್ ಇಸ್ ರಾಂಗ್? ಓಕೆ, ನಾವು ಅಂದ್ರೆ ನೀವೊಂದು ಯಾವುದೋ ದೂರದ ಉದ್ದೇಶ ಇಟ್ಟುಕೊಂಡು ಅಥವಾ ದೂರದೃಷ್ಟಿ ಇಟ್ಟುಕೊಂಡು ಏನು ನೀವು ರಾಜಕಾರಣಕ್ಕೆ ಬಂದಾಗಿದೆ. ಒಂದು ವೇಳೆ ನಿಮಗೆ ವ್ಯತಿರಿಕ್ತ ಪರಿಣಾಮ ಬಂದ್ಬಿಡ್ತು, ನೀವು ಅಂದ್ಕೊಂಡದ್ದು ಸಾಧಿಸಲಿಕ್ಕೆ ಆಗಲಿಲ್ಲ, ಭ್ರಮ ನಿರಸನಗೊಂಡು ಮನೆಯಲ್ಲಿ ಕುಳಿತುಕೊಳ್ಳುವಂತ ಪರಿಸ್ಥಿತಿ ಒಂದು, ಅಥವಾ ಮತ್ತೆ ನಾನು ಯಾಕೆ ಹೀಗೆ ಮಾಡಿದೆ ಅನ್ನುವಂಥ ಪರಿಸ್ಥಿತಿ ಈಗಲೂ ಕೂಡ ಕಾಡ್ತಾ ಇರಬಹುದು ಅಂತ ಅನಿಸ್ತದೆ. ಈ ವಿಷಯದ ಬಗ್ಗೆ ನಾನು ಅಭಿಪ್ರಾಯ ಕೇಳಲಿಕ್ಕೆ ಬಯಸ್ತೇನೆ. ಅದಕ್ಕಿಂತ ಮೊದಲು ಸಣ್ಣ ವಿರಾಮ. ಸೊ ವೀಕ್ಷಕರೇ, ನಾವು ಮಾತಾಡ್ತಾ ಇದ್ದೇವೆ ಚುನಾವಣೆ ಹಿನ್ನೆಲೆಯ ಕದನ ಕುತೂಹಲ. ಅಂದರೆ ದೊಡ್ಡ ದೊಡ್ಡ ಪಕ್ಷಗಳು, ಅಂದರೆ ರಾಷ್ಟ್ರೀಯ ಪಕ್ಷಗಳು, ರಾಜ್ಯ ಮಟ್ಟದ ಪಕ್ಷಗಳು ಅಭ್ಯರ್ಥಿಗಳನ್ನು ಕಣಕ್ಕಿಳಿಸಲಿಕ್ಕೆ ಇನ್ನು ಮೀನಾಮೇಷ ಎಣಿಸ್ತಿರುವ ಸಂದರ್ಭದಲ್ಲಿ ಮದನ್ ರವರು ತನ್ನ ಹುದ್ದೆಯನ್ನು ಹುದ್ದೆಯನ್ನು ತ್ಯಜಿಸಿ ಇಲ್ಲಿ ಬಂದು ಕೂತಿದ್ದಾರೆ, ಅಥವಾ ಜನರ ಮಧ್ಯೆ ಹೋಗಲಿಕ್ಕೆ ರೆಡಿ ಆಗ್ತಾ ಇದ್ದಾರೆ. ಸೊ ಇಂಥ ಮದನ್ ರವರು ಅಂದರೆ ನಾನು ಅದೇ ನಿಮಗೆ ಕೇಳ್ತಾ ಇದ್ದೆ, ರಾಜಕಾರಣದಲ್ಲಿ ನೀವು ಬಂದು ಏನು ವಿಶೇಷವಾದದ್ದನ್ನು ಸಾಧಿಸಲಿಕ್ಕೆ ಇನ್ನು ನಿಮಗೆ ಒಂದು ಏಮ್ ಅಂದರೆ ನೀವು ಭ್ರಷ್ಟಾಚಾರದ ಬಗ್ಗೆ ಮಾತಾಡ್ತೀರಾ, ಅದನ್ನು ಸರಿಪಡಿಸಲಿಕ್ಕೆ ನಿಮ್ಮ ಒಬ್ಬರಿಂದ ಸಾಧ್ಯ ಇದೆಯಾ, ಅಥವಾ ಬೇರೆ ಈಗ ಬಹಳಷ್ಟು ಇದೆ ಧರ್ಮ ರಾಜಕಾರಣ ಇದೆ. ಈಗ ನಾನು ಹೇಳ್ತಿರೋದು ಯಾಕೆ ನೆಗೆಟಿವ್ ಥಿಂಕ್ ಮಾಡ್ತೀರಾ, ನಾನು ಕೇಳ್ತಿರೋದು ಯಾಕೆ ನಾನು ಒಂದು ಒಳ್ಳೆ ವ್ಯವಸ್ಥಿತವಾದ ಬೇಸನ್ನ ಯಾಕೆ ಹಾಕೊಡ್ಬಾರ್ದು. ಅಂದ್ರೆ ನಾವು ಹೇಳೋದು ಒಂದು ಕೊಚ್ಚೆ ಒಳಗಿದೀವಿ, ಅದರಲ್ಲೇ ಇನ್ನು ಕೊಸರಾಡ್ಕೊಂಡು ಬಿದ್ದಿರ್ಬೇಕಂತಲ್ಲ. ಇನ್ನು ಅದರಿಂದ ನಾನು ಹೇಳ್ತಿರೋದು ಎಲ್ಲನೂ ನಾನು ಯಾವುದೇ ಒಬ್ಬ ಜನರನ್ನು ಕೇಳಿ ನಾನು ವ್ಯವಸ್ಥೆನ ಸರಿ ಮಾಡ್ಕೊಡ್ತೀನಿ, ಹೋರಾಡ್ತೀನಿ, ನಿಮ್ಮ ವಾಯ್ಸ್ ಆಗಿ ನಾನು ನಿಲ್ತೀನಿ, ಯಾವುದೇ ಕಾರಣಕ್ಕೂ ಕಾಂಪ್ರಮೈಸ್ ಮಾಡ್ಕೊಳ್ಳೋದಿಲ್ಲ ಅದ್ರ ಜೊತೆಯಲ್ಲಿ. ಅಂದಮೇಲೆ ನಾನು ಅವರಿಗೆ ಆಕರ್ಷಣೆ ತೋರಿಸ್ತಾ ಇಲ್ಲ. ಈಗ್ಲೂ ನಾನು ಯಾರ ಮನೆಗೆ ಹೋಗಿ ಕೇಳಿ ನಾನು ಅಂತ ಭರವಸೆ ಕೊಡ್ಲೇ ಇಲ್ಲ. ನಾನು ಇವಾಗ್ಲೂ ಅವ್ರಿಗೆ ಹೇಳ್ತೀನಿ, ನಾನು ನಿಮಗೆ ಭರವಸೆ ಅಂತ ಕೊಡೋದಿಲ್ಲ, ನಿಮ್ಮ ಜೊತೆ ನಾನು ನಿಲ್ತೀನಿ, ನಿಮ್ಮ ಸಮಸ್ಯೆಗಳ ಜೊತೆ ನಾನು ನಿಲ್ತೀನಿ, ನಿಮ್ಮ ವಾಯ್ಸ್ ಆಗಿ ನಾನು ನಿಲ್ತೀನಿ. ಗೊತ್ತಾಯ್ತು? ಯಾರನ್ನು ಕೇಳಿಬೇಕಾದ್ರೆ ನಾನು ಅವ್ರಿಗೆ ಮೊದಲೇ ಹೇಳ್ತೀನಿ, ನಾನು ನಿಮಗೆ ಭರವಸೆ ಅಂತ ಕೊಡೋದಿಲ್ಲ. ಯಾಕೆಂದ್ರೆ ನಾನು ಆ ರಾಜಕಾರಣಿ ತರ ನಾನಾಗಬಾರ್ದು. ನಾನು ಹೌದು ಇವ್ರು ಕೊಟ್ಟಿಲ್ಲ, ಇವನು ಮಾಡ್ತಿದ್ದಾನೆ, ನೀವು ಸೇರ್ಕೊಂಡು ಮಾಡುವ, ಟುಗೆದರ್ ವಿ ವಿಲ್ ಬಿಲ್ಡ್ ಎ ಹೆಲ್ದಿ ಮ್ಯಾಂಗ್ಳೂರ್. ನಿಮಗೆ ಅಂದರೆ ಮದನ್ ರವರಿಗೆ ಹಣ ವೇಸ್ಟ್ ಮಾಡಲಿಕ್ಕೆ ಬೇರೆ ಜಾಗ ಕಾಣಲಿಲ್ಲ, ಅದಕ್ಕಾಗಿ ರಾಜಕಾರಣಕ್ಕೆ ಬಂದಿದ್ದಾರೆ ಅಂತ. ನನ್ನ ಇಲ್ಲಿ ನಾನು ಏನ್ ಮಾಡ್ತಿದ್ದೀನಿ ಅನ್ನೋದು ಬಹಳ ಜನರಿಗೆ ಗೊತ್ತಾಗಿದೆ ಈಗಾಗಲೇ. ಇದೇನು ಸೀಕ್ರೆಟ್ ಏನಿಲ್ಲ, ಇದು ಓಪನ್ ಸೀಕ್ರೆಟ್ ಇದೆ. ಏನ್ ಹೇಳಿ, ಬಹಳ ಜನ ನನ್ನ ಅಬ್ಸರ್ವ್ ಮಾಡ್ತಾ ಇದ್ದಾರೆ. ನಾನು ದುಡ್ಡಲ್ಲಿ ರಾಜಕೀಯ ಮಾಡ್ತಿಲ್ಲ, ಬಹಳ ದುಡ್ಡು ನಾನು ಕನಿಷ್ಠವಾಗಿ ಖರ್ಚು ಮಾಡಿ ರಾಜಕೀಯ ಮಾಡ್ತಿದ್ದೀನಿ. ಬಟ್ ಒಂದೇನಂದ್ರೆ ನನಗೆ ಪ್ಲಸ್ ಪಾಯಿಂಟ್ ಏನಂದ್ರೆ ಮಂಗಳೂರು ಬಹಳ ಈಜಿ ಜನರನ್ನ ಕನೆಕ್ಟ್ ಮಾಡೋಕೆ. ಈಗ ನಾನು ಎಲ್ಲೇ ಹೋಗ್ಲಿ ಜನ ಸಿಗ್ತಾರೆ ಮಾತಾಡೋದಕ್ಕೆ. ಇಲ್ಲಿ ರಾಜಕೀಯದಲ್ಲಿ ಮುಖ್ಯವಾಗಿ ಬೇಕಾಗಿರೋದು ಹಣ ಅಲ್ಲ, ಒಂದು ಒಳ್ಳೆ ವ್ಯಕ್ತಿತ್ವ. ಎರಡನೇದು ನಾವು ಜನಗಳನ್ನ ಯಾವ ತರ ರೀಚ್ ಆಗ್ತೀವಿ ಅದು ಇಂಪಾರ್ಟೆಂಟ್. ಇಲ್ಲಿ ದುಡ್ಡೇ ಫೈನಲ್ ಅಲ್ಲ ಇಲ್ಲಿ, ಹೌದಲ್ಲ? ಫೈನಲ್ ಅಲ್ಲದಿದ್ರು ಕೂಡ ಹಣ ಅಂತೂ ಖರ್ಚು ಮಾಡಲೇಬೇಕು ಅನ್ನೋದು. ನಾನು ಪ್ರತಿದಿನದ ಎಕ್ಸ್ಪೆನ್ಸಸ್ ಇರ್ಬೋದು, ಮತ್ತೆ ನನ್ನ ಊಟ ತಿಂಡಿ, ನಮ್ಮ ಟ್ರಾನ್ಸ್ಪೋರ್ಟ್ ಚಾರ್ಜಸ್ ನಾನು ಹೇಗೋ ಬೇರೆ ಮಾಡಲೇಬೇಕು. ಬಟ್ ನನಗೆ ಆ ಧೈರ್ಯ ಇದೆ, ಮಾಡ್ತೀನಿ ಅಂತ. ದೊಡ್ಡ ಇದರಿಂದ ಬಂದವರೇನಲ್ಲ, ಅಂದ್ರೆ ಹಣದ ಕುಪ್ಪರಿಗೆ ಇಟ್ಕೊಂಡು ಬಂದವರಲ್ಲ. ಇದ್ದ ಹಣವನ್ನು ಇಟ್ಕೊಂಡು ಏನೋ ಒಂದು ಕೆಲಸ ಮಾಡ್ಕೊಂಡು ಬದುಕಬಹುದಿತ್ತು, ಅಥವಾ ಏನೋ ಸಣ್ಣ ಪುಟ್ಟ ಉದ್ಯೋಗ ಮಾಡ್ಕೊಂಡು ಬದುಕಬಹುದಿತ್ತು. ಅದನ್ನು ಇದ್ದದನ್ನು ಕಳ್ಕೊಂಡು ಆಮೇಲೆ ಕಷ್ಟಪಡುವಂತ ಪರಿಸ್ಥಿತಿ ಬರಬಾರದು ಅಂತ. ಬಟ್ ನೀವ್ ಹೇಳೋದು ಕರೆಕ್ಟ್ ಇದೆ. ಬಟ್ ನನಗೆ ಒಂದೇ ಜೀವನ ಅಲ್ಲ ಬರೋದು, ನಾನು ಇನ್ನೊಮ್ಮೆ ಹುಟ್ಟು ಬರಕ್ ಆಗ್ತದೆ ಹೇಳಿ? ನನಗೆ ಬದುಕೋದಕ್ಕೆ ನೂರಾರು ದಾರಿಗಳಿದೆ, ನೂರಾರಿದೆ. ನಾನು ಹಾಗೆ ಜೀವನಕ್ಕೆ ಹೆದರ್ಕೊಂಡು ಕೂತ್ಕೊಂಡಿದ್ರೆ ನಾನು ಅದು ಬಿಟ್ಟು ಬರ್ತಿತ್ತಿಲ್ಲ. ಇಲ್ಲಿ ಜೀವನ ಬಹಳ ಪಾಠ ಕಲ್ಸ್ಕೊಟ್ಟಿದೆ ನನ್ಗೆ ಈಗಾಗ್ಲೇ.
ನಾನು ಮೊದಲಿನ ಈಗ ಈ ಕ್ವಶನ್ 10 ವರ್ಷ ಹಿಂದೆ ಕೇಳಿದ್ರೆ ನಾನು ಬೇರೆ ಆನ್ಸರ್ ಹೇಳ್ತಿದ್ದೆ. ಬಟ್ ಇವಾಗ ಹಾಗಲ್ಲ. ನನಗೆ ನಾಲೆಡ್ಜ್ ಅನ್ನೋದಿದೆಯಲ್ಲ ಅದು ಸಾಕು, ನಾನು ಜೀವನ ಮಾಡ್ಕೊಂಡು ಹೋಗ್ತದೆ. ನಾನು ಹೇಗಾದ್ರೂ ಬದುಕ್ತೀನಿ. ಬಟ್ ಯಾವುದೇ ಕಾರಣಕ್ಕೂ ಜೀವನದಲ್ಲಿ ಸೋಲೊಪ್ಕೊಳ್ಳೋದಿಲ್ಲ. ನಾನು ಹೋರಾಟದೆ, ಅದು ಪಕ್ಕ. ಅಂದ್ರೆ ಹೋರಾಟ ಅನಿವಾರ್ಯ ಆಗಿಬಿಟ್ಟಿದೆ. ಯಾಕಂದ್ರೆ ನೀವು ಅಲ್ಲಿ ಕೆಲಸ ಕಳ್ಕೊಳ್ಳೋದಕ್ಕೆ ಭ್ರಮರಗೊಂಡಿದ್ದೀರಿ ಅಂತ ನನಗೆ ಕೆಲಸ ಕೊಡೋ ಪಶ್ಚಾತ್ತಾಪ ಆಗ್ತಾ ಇದೆ. ನಾನು ಇವಾಗ್ಲೂ ಹೇಳ್ತಿದ್ದೀನಿ ಕೇಳ್ಕೊಳ್ಳಿ. ನಾನು ವಿವೇಕಾನಂದರಿಂದ ಕಲ್ತಿದ್ದು ಒಂದೇ, ನಾನು ಈ ವ್ಯವಸ್ಥೆ ಹೀಗೆ ಇಟ್ಕೊಂಡು ಬರ್ಬೇಕು ಅಂತ ನಾನು ಬಂದವಲ್ಲ, ನಾನೇ ಆ ಸಮಸ್ಯೆಗಳಿಗೆ ಸಿಗಾಕೋಬೇಕು ಅಂತ ಬಂದವ. ನಾನು ಪಕ್ಕ ಹೇಳ್ತಾ ಇದ್ದೀನಿ, ನಾನು ಆ ಒಂದು ಸಿಚುವೇಶನ್ ಫೇಸ್ ಮಾಡ್ತಾ ಹೋಗ್ಬೇಕು. ಅದು ನಾನು ಕಲ್ತಿದ್ದೀನಿ ಅವ್ರ ಜೊತೆಯಿಂದ. ನಾನು ಇಲ್ಲಿ ನಾನು ಇಷ್ಟೇ ವ್ಯವಸ್ಥಿತವಾಗಿ ಹಿಂಗೆ ನಡಿಬೇಕು, ಹೀಗೆ ಆಗ್ಬೇಕು, ಸಾಧ್ಯನೂ ಇಲ್ಲ. ಅದು ಸಾಧ್ಯತೆಗಳೇ ಇಲ್ಲ. ಅದು ಇವಾಗ ನಾನು ಏನ್ ಮಾಡ್ತಿದ್ದೀನೋ ಅದು ನಾಳೆ 4 ಜನರಿಗೆ ಇನ್ಸ್ಪಿರೇಷನ್ ಆಗ್ತದೆ, ಇನ್ಸ್ಪೈರ್ ಆಗ್ತಾರೆ ನಾನು ನಡೆದು ಬಂದಿದ್ದ ದಾರಿ. ನಾನು ಇದು ಎಲ್ಲರಿಗೂ ಇಷ್ಟ ಆಗಂತ. ನೀವು ನಡೆದು ಬರಂದ ದಾರಿ ಬಗ್ಗೆ ಮಾತಾಡೋದಾದ್ರೆ ನೀವು AVP ಹಿನ್ನೆಲೆಯಲ್ಲಿ ಬಂದವರು. ಸೊ ಬಟ್ ಒಂದ್ ಥಿಂಗ್ ಇರ್ಬೋದು, ನಾನು ಇಲ್ಲ ಆ ಸಿದ್ಧಾಂತವನ್ನು ಇವತ್ತು ಬಿಟ್ಟು ಹೋಗ್ಲಿಕ್ಕೆ ನಿಮ್ಗೆ ಸಾಧ್ಯ ಇದೆಯಾ? ಬಟ್ ಈಗ ಇನ್ನೊಂದು, ನಾನು ಮಾಡ್ತಿರೋದನ್ನು ಎಲ್ಲಾ ಜನರಿಗೂ ಇಷ್ಟ ಆಗತ್ತಾರನೆ. ನಾನು ಯಾರಿಗೂ ನಾನು ಹೇಳ್ತಿರೋದು ವಿ ಆರ್ ಆಲ್ ಒನ್, ನಾವೆಲ್ಲ ಒಂದೇ. ಆ ಒಂದು ತೀರ್ಮಾನ ಇಟ್ಕೊಂಡು ಹೋಗ್ತಾ ಇರೋದು. ನಾನು ಮಾಡಿ ತೋರಿಸ್ತೀನಿ ಅದನ್ನ. ಸೊ ಇಷ್ಟೆಲ್ಲ ಮಾಡ್ತಾ ಇದ್ದೀರಿ. ಮೊದಲಾದ್ರೆ ನಿಮಗೆ ಆದಾಯ ಮೂಲ ಅಂತ ಏನಾದರೂ ಇತ್ತು, ಅಂದ್ರೆ ಪೇಮೆಂಟ್ ಬರ್ತಾ ಇತ್ತು ಸರ್ಕಾರದಿಂದ, ಅದನ್ನು ನೀವು ಖರ್ಚು ಮಾಡ್ತಾ ಇದ್ರಿ. ಸೊ ಇನ್ನು ಮುಂದಿನ ದಿನಗಳಲ್ಲಿ ನಿಮ್ಗೆ ಆದಾಯ ಮೂಲ ಅನ್ನೋದೊಂದು ಬೇಕಲ್ಲ, ಅದು ಎಲ್ಲಿಂದ ಏನು ಎಂತ? ಓಕೆ, ಮುಂದೆ ಒಂದು ಯಾವುದೋ ಒಂದು ಬಿಸ್ನೆಸ್ ಮಾಡ್ಬೇಕಂತ ನನ್ನ ಐಡಿಯಾ ಇತ್ತು. ಬಟ್ ರೈಟ್ ನಾವು ನನಗೆ ಟೈಮ್ ಇಲ್ಲ. ನಾನು ಈಗ ಏನಿದ್ರು ಇನ್ನು ನೆಕ್ಸ್ಟ್ ಒಂದು 60 days ಎಲೆಕ್ಷನ್ ಮಾತ್ರ ಕಾನ್ಸಂಟ್ರೇಷನ್ ಕೊಡಬೇಕಾಗ್ತದೆ. ಅದಾದ್ಮೇಲೆ ನನ್ನ ಬಿಸ್ನೆಸ್ ಯಾವ್ದಾದ್ರು. ಸೊ ನೀವು ಭಾರಿ ಪ್ರಚಾರ ಮಾಡ್ತಾ ಇದ್ದೀರಿ, ಮನೆಗೆ ಹೋಗ್ತಾ ಇದ್ದೀರಿ, ಜನರ ಹತ್ತಿರಕ್ಕೆ ಹೋಗಿ ತಲುಪಿ ಬಿಟ್ಟಿದ್ದೀರಿ. ಈಗ BJP ಅವರಿಗೂ ಅನಿಸ್ತಾ ಇದೆ ನಿಮಗೆ ನಮ್ಮ ಪಕ್ಷಕ್ಕೆ ಈಗ ಸೆಳ್ಕೊಳ್ಬೇಕು, ನಿಮಗೆ ಟಿಕೆಟ್ ಕೊಡ್ತೇನೆ ಬಾ ಅಂತಾರೆ. ಇಲ್ಲ, ನಾನು ಅದ್ರ ಬಗ್ಗೆ ಏನು ಯೋಚನೆ ಮಾಡಿಲ್ಲ. ನಾನೀಗ ಇದು ಫ್ರಾಂಕ್ ಆಗಿ ನಾನು ಹೇಳ್ತಿರೋದು, ನಾನು ಯಾವ್ದ್ರ ಬಗ್ಗೆ ಏನು ಯೋಚನೆ ಮಾಡಿಲ್ಲ. ಈ ಸಲ ಏನಂದ್ರೆ ನನ್ನ ಆಸೆ ಏನ್ ತಲೆಯಲ್ಲಿದೆ ಅಂದ್ರೆ, ನಮ್ಮಲ್ಲಿ ಎಸ್ಪೆಷಲಿ ಮಂಗಳೂರಿನಲ್ಲಿ ಜನ ಹೇಗಿದ್ರು ಓಟ್ ಹಾಕ್ತಾರೆ ಅಂತ ತಲೆಯಲ್ಲಿದೆ. ಬಟ್ ಅದು ಜನ ಬಹಳ ಬುದ್ಧಿವಂತರಿದೆ ಅಂತ ನಾನು ತೋರಿಸ್ಬೇಕು. ನನ್ನ ಗೆಲುವು ಅದು ಜನರ ಗೆಲುವು ಆಗ್ತದೆ. ಅಂದ್ರೆ ನೀವು ಹೇಳ್ತಾ ಇದ್ರೆ ನಾನು BJP ಸೇರುವುದಿಲ್ಲ ಸ್ಪಷ್ಟವಾಗಿ ಹೇಳ್ತಾ ಇಲ್ಲ, ನಾನು ಯೋಚನೆ ಮಾಡಿಲ್ಲ ಅಂತ. ಅಂದ್ರೆ ಒಂದ್ ವೇಳೆ ಯೋಚನೆ ಬದಲಾಗಬಹುದು ನಿಮ್ದು ಅಂತ. ಬಟ್ ಐ ಥಿಂಕ್ ನಾನು ಯಾವುದೇ ಕಾರಣಕ್ಕೂ ಈಗ ಏನು ಹೇಳಕ್ಕಾಗಲ್ಲ. ಬಟ್ ನನ್ನ ಗುರಿ ಇಷ್ಟೇ, ಈ ಸರಿ ನಾನು ಈ ಎಲೆಕ್ಷನ್ ಏನಿದೆಯೋ ಆದ್ರೆ ನಿಮ್ಮ ಹೋರಾಟ ಇನ್ನೂ ಕೂಡ BJP ಸೇರುವ ವಿಷಯದಲ್ಲಿ ಇನ್ನೂ ಕೂಡ ಆಶಾಭಾವನೆ ಇಲ್ಲ. ನಾನು ಅದ್ರ ಬಗ್ಗೆ ಎಲ್ಲಾದ್ರೂ ಮಾತಾಡಿದ್ರೆ ಕೇಳಿ, ಯಾರೇ ಒಬ್ಬ ವ್ಯಕ್ತಿ ಮಾತಾಡಿದ್ರು ಕೇಳಿ. ನಾನು ಇಷ್ಟೇ, ಈ ಒಂದು ಎಲೆಕ್ಷನ್ ಅಲ್ಲಿ ನಾನು ಗೆದ್ರೆ ಆ ಗೆಲುವೆ ಮಂಗಳೂರಿನ ಬದಲಾವಣೆಗೆ ಅರ್ಧ ನಾಂದಿ ಆಡ್ತದೆ. ಬಿಜೆಪಿ ಅವರು ಬಿಡಿ, ಕಾಂಗ್ರೆಸ್ನವರಿಗೂ ಅನಿಸ್ತಾ ಇದೆ ನನಗೆ. ಅಂದ್ರೆ ಈಗ ಒಳ್ಳೆ ಅಭ್ಯರ್ಥಿ ಮದನ್ ಅವರು ಅಂತ ಹೇಳಿ, ಅಂದ್ರೆ ಕಾಂಗ್ರೆಸ್ ಮತ್ತು ಬಿಜೆಪಿ ಇವರ ಮಧ್ಯದಲ್ಲಿ ಯಾರಾದ್ರೂ ನಿಮಗೆ ಆಯ್ಕೆ ಮಾಡ್ಕೊಳ್ತಾರೆ ಅಂತ ಹೇಳಿದ್ರೆ ಅಭ್ಯರ್ಥಿ ಆಗಿ ಅಂತ ನೀವು ಆಹ್ವಾನಿಸ್ತಾರೆ. ಹೋಗ್ಬಾರ್ದು ಅಂತ ಡಿಸೈಡ್ ಮಾಡ್ತಾ ಇದ್ದೇನೆ, ಹೋಗ್ಬಾರ್ದು ಅಂತ. ಈ ಎಲೆಕ್ಷನ್ ಅಲ್ಲಿ ಹೋಗ್ಬಾರ್ದು ಅಂತ. ಈ ಎಲೆಕ್ಷನ್ ಹೋಗ್ಬಾರ್ದು, ಮುಂದಿನ ಎಲೆಕ್ಷನ್ ಅಲ್ಲಿ ಅಂದ್ರೆ ಬಟ್ ಈ ಎಲೆಕ್ಷನ್ ನಾನು ಹೇಳ್ತಿರೋದು ತಿಳ್ಕೊಳ್ಳಿ, ನಮ್ಮ ದೇಶದಲ್ಲಿ 2 ರಾಷ್ಟ್ರೀಯ ಪಕ್ಷಗಳು ಈಗ ಆಲ್ರೆಡಿ ಹಾಸು ಹೊತ್ಕೊಂಡಿದೆ, ಎಲ್ಲ ಮೂಲೆನೂ ಆವರಿಸ್ಕೊಂಡಾಗಿದೆ. ನಾನು ಮೊನ್ನೆ ತಾನೇ ಒಂದು ಪೇಪರ್ಲಿ ಬಂದಿತ್ತು, ಅವರು ಒಂದು ಬಹಳ ಒಳ್ಳೆ ಆರ್ಟಿಕಲ್ನ ಬರೆದಿದ್ರು. ನಮಗೆ ಅನಿವಾರ್ಯ, ರಾಜಕೀಯ ಅನ್ನೋದು ಅನಿವಾರ್ಯ, ಅದನ್ನ ಬಿಟ್ಟು ನಾವು ಬದುಕೋದಿಕ್ಕೂ ಸಾಧ್ಯ ಇಲ್ಲ. ಬಟ್ ನಮಗೆ ದಾರಿ ಇರೋದು ಒಂದೇ, ಒಳ್ಳೆ ವ್ಯಕ್ತಿಗಳನ್ನ ಗೆಲ್ಲಿಸ್ಕೊಳ್ಳಿ, ಅದೊಂದೇ ದಾರಿ. ಯಾವುದೇ ಪಕ್ಷ ಇರಲಿ, ಒಳ್ಳೆ ವ್ಯಕ್ತಿ ಅಂದ್ರೆ ನಾನು ಅಂತ ನೀವು ಜನರಿಗೆ ಹೇಳಲಿಕ್ಕೆ ಹೊರಟಿದ್ದೀರಿ. ನಾನು ಹಾಗೆ ಅಲ್ಲ, ನನಗೆ ಓಟ್ ಹಾಕಿ ಅಂತಲೂ ಹೇಳ್ತಿಲ್ಲ, ಈಗಲೂ ಕ್ಲಿಯರ್ ಹೇಳ್ತಾ ಇದ್ದೀನಿ. ನನಗಿಂತ ಒಳ್ಳೆಯವ್ರು ಸಿಕ್ಕಿದ್ರು ಹಾಕಿ. ಕೊನೆಯದಾಗಿ ಒಂದೇ ಮಾತು ಏನು ಹೇಳಿಕ್ಕೆ ಬಯಸ್ತೀರಿ? ಸ್ವಾಮಿ ವಿವೇಕಾನಂದರು ಭಾರತ ದೇಶದ ಒಂದು ಭವಿಷ್ಯ ಯುವಕರ ಕೈಲಿದೆ ಅಂತ ಹೇಳಿದ್ರು. ಯುವಕರು ಮನಸ್ಸು ಮಾಡಿದ್ರೆ ಏನ್ ಬೇಕಾದ್ರೂ ಆಗ್ತದೆ. ಹಾಗೆ ಸ್ನೇಹಿತರೆ, ಎಲ್ಲ ಶಕ್ತಿಯು ನಿಮ್ಮೊಳಗೆ ಇದೆ, ಅದರಲ್ಲಿ ವಿಶ್ವಾಸವಿಡಿ, ನೀವು ದುರ್ಬಲ ಎಂದು ಭಾವಿಸಬೇಡಿ. ಎದ್ದು ನಿಲ್ಲಿ, ನಿಮ್ಮ ಶಕ್ತಿಯ ನಿಮ್ಮ ಸಾಮರ್ಥ್ಯವನ್ನು ತೋರಿಸಿಕೊಳ್ಳಿ. ಹಾಗೆ ಇವತ್ತೇನಾದ್ರೂ ನಮ್ಮ ಮಹಾತ್ಮ ಗಾಂಧಿ, ಅಂಬೇಡ್ಕರ್, ಅಬ್ದುಲ್ ಕಲಾಂಜಿ ನನ್ನ ಕೈಲಿ ಆಗೋದಿಲ್ಲ ಅಂತ ಕೂತ್ಕೊಂಡಿದ್ರೆ ಇವತ್ತು ಏನು ಮಾಡಕ್ ಸಾಧ್ಯ ಆಗ್ತಿರಲಿಲ್ಲ. ಇವತ್ತು ಅವ್ರ ಇತಿಹಾಸದಲ್ಲಿ ನಾವು ಓದ್ತಾನೂ ಇರಲಿಲ್ಲ. ಅವತ್ತು ಅವರು ಅಂತ ಒಂದು ಕ್ರಾಂತಿಕಾರಿ ಹೆಜ್ಜೆಗಳನ್ನ ಇಟ್ಟರು, ಇಡೀ ಒಂದು ಭಾರತಕ್ಕೆ ಒಂದು ದೊಡ್ಡ ಬುನಾದಿಯನ್ನು ಹಾಕೊಟ್ಟಿದ್ದಾರೆ. ದಯವಿಟ್ಟು ಪ್ರತಿಯೊಬ್ಬರು ರಾಜಕೀಯಕ್ಕೂ ಬನ್ನಿ, ರಾಜಕೀಯ ಜೀವನದ ಒಂದು ಅವಿಭಾಜ್ಯ ಅಂಗ ಅಂತ ತಿಳ್ಕೊಳ್ಳಿ, ಹೋರಾಡೋಣ, ಮತ್ತೆ ಒಂದು ಹೊಸ ಒಂದು ಸುಂದರ ಭಾರತವನ್ನು ಕಟ್ಟೋಣ ಅಂತ ಹೇಳಕ್ ಇಷ್ಟಪಡ್ತೀನಿ. ಇವತ್ತಿನ ಕದನ ಕುತೂಹಲದಲ್ಲಿ ನಾವು ಮದನ್ ರವರಿಗೆ ಮಾತನಾಡಿದ್ವಿ. ಅವರು ತಮ್ಮ ಮನದ ಆಳದ ಮಾತುಗಳನ್ನು ನಮ್ಮ ಜೊತೆ ಹೇಳಿಕೊಂಡ್ರು, ರಾಜಕೀಯ ಆಕಾಂಕ್ಷೆಯನ್ನು ಕೂಡ ವ್ಯಕ್ತಪಡಿಸಿದ್ದಾರೆ. ಸೊ ಇವತ್ತಿನ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ನಿಮಗಾಗಿ ಧನ್ಯವಾದ ಅರ್ಪಿಸ್ತಾ ಇದ್ದೇನೆ ಮದನ್ ರವರೇ. ಧನ್ಯವಾದಗಳು. ಸೊ ಇಲ್ಲಿಗೆ ನಮ್ಮ ಚರ್ಚಾ ಕಾರ್ಯಕ್ರಮ ಮುಕ್ತಾಯ ಆಗ್ತದೆ. ನಿರಂತರ ಸುದ್ದಿ ಮಾಹಿತಿ ಹಾಗೂ ಮನೋರಂಜನೆಗಾಗಿ ನೋಡ್ತಾ ಇರಿ ವಿ4 ನ್ಯೂಸ್.